ಕಲಿಕೆಯೊಂದಿಗೆ ಗಳಿಕೆ, ಉಚಿತ ಶಿಕ್ಷಣ, ಖಚಿತ ಉದ್ಯೋಗ ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟ್. ಉದ್ಯೋಗ ಸಿಗ್ಬೇಕಂತ ಹೇಳಿದ್ರೆ ರ್ಯಾಂಕು ಮಾರ್ಕ್ಸ್ ಮಾತ್ರ ಮುಖ್ಯ ಅಲ್ಲ, ಇಲ್ಲಿ ಪ್ರಮುಖವಾಗಿ ಬರುವಂತದ್ದು ಕೌಶಲ್ಯತೆ. ನಾವು ಡಿಗ್ರಿಗೆ ಸಿಂಗಲ್ ₹1 ನಾವು ಚಾರ್ಜ್ ಮಾಡುದು. ಕರಾವಳಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ 24/7 ನಮ್ಮ ಗ್ರಂಥಾಲಯ. ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡ್ತಿರುವವರಿಗೆ ಮತ್ತೊಂದು ಬೆಸ್ಟ್ ಆಪರ್ಚುನಿಟಿ ಇದೆ ಅಂದ್ರೆ ಒಂದೇ ವರ್ಷದಲ್ಲಿ ಒಂದು ಖಾಸಗಿ ಉದ್ಯೋಗವನ್ನು ಕೂಡ ನಾವು ಕೊಡಿಸ್ತೇವೆ. ಆರ್ಮಿಗೆ ಬರುವಂತವರಿಗೆ ಉಚಿತ ತರಬೇತಿಯನ್ನು ಸಂಸ್ಥೆ ಕೊಡ್ತದೆ 50 ಮಕ್ಕಳಿಗೆ ಪ್ರತಿ ವರ್ಷ. ಈಗಾಗಲೇ PUC ಹಾಗೂ SSLC ಫಲಿತಾಂಶ ಪ್ರಕಟಗೊಂಡಿದೆ. PUC ಮುಗಿಸಿದಂಥ ವಿದ್ಯಾರ್ಥಿಗಳು ಮುಂದಕ್ಕೆ ಏನು ಎನ್ನುವಂಥ ಒಂದು ಚಿಂತನೆಯಲ್ಲಿದ್ದಾರೆ ಅಥವಾ ಬೇಕಾದಂತಹ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಈಗಾಗಲೇ PUC ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಸುವರ್ಣ ಅವಕಾಶ ಅನ್ನುವಂಥದ್ದನ್ನು ಹೇಳ್ಬೋದು. ಅಂದರೆ ಕಲಿಕೆಯ ಜೊತೆಗೆ ಗಳಿಕೆಯ ಒಂದು ಅವಕಾಶವನ್ನು ಈ ಒಂದು ಸಂಸ್ಥೆ ಒದಗಿಸ್ತಾ ಇದೆ. ಯಾವುದು ಅಂತ ಹೇಳಿದರೆ, ಈಗಾಗಲೇ ಅನೇಕ ವಿದ್ಯಾರ್ಥಿಗಳಿಗೆ ಅಥವಾ ಅನೇಕ ಮಂದಿ ಆಕಾಂಕ್ಷಿಗಳಿಗೆ ತಮ್ಮ ಸರಕಾರಿ ಹುದ್ದೆಯ ಕನಸನ್ನು ನನಸಾಗಿಸಿಕೊಂಡಂತಹ, ಮುಖ್ಯವಾಗಿ ಸರಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಸೇನೆ ಇರ್ಬೋದು, ಅರೆ ಸೇನಾ ಪಡೆಗಳಿರ್ಬೋದು, ಇವುಗಳಲ್ಲಿ ಉದ್ಯೋಗವನ್ನು ಹೊಂದಬೇಕು ಅಂತ ಕನಸು ಕಾಣ್ತಾ ಇದ್ದವರ ಕನಸನ್ನು ನನಸಾಗಿಸಿದಂತಹ ಸಂಸ್ಥೆ ಯಾವುದು ಅಂತ ಹೇಳಿದರೆ ಅದು ಪುತ್ತೂರಿನಲ್ಲಿರುವಂತಹ ವಿದ್ಯಾಮಾತಾ ಅಕಾಡೆಮಿ. ಭಾಗ್ಯಶ್ರೀ ಅವರ ನೇತೃತ್ವದ ಅಕಾಡೆಮಿಯ ಮೂಲಕ ಈಗಾಗಲೇ ಇಂತಹ ಬಹಳಷ್ಟು ಕೆಲಸಗಳು ನಡೆದಿದೆ. ಅನೇಕ ಮಂದಿ ತಮ್ಮ ಉದ್ಯೋಗದ ಕನಸನ್ನು ನನಸು ಮಾಡಿಸಿಕೊಂಡಿದ್ದಾರೆ. ಸೊ ಈ ಒಂದು ವಿದ್ಯಾಮಾತಾ ಅಕಾಡೆಮಿ ಇದೀಗ ಮತ್ತೊಂದು ವಿನೂತನವಾದ ಒಂದು ಕಾನ್ಸೆಪ್ಟನ್ನು ಪರಿಚಯ ಮಾಡಿದೆ ಅಂತ ಹೇಳಿದರೆ, ಈಗಾಗಲೇ PUCಯನ್ನು ಮುಗಿಸಿ ಡಿಗ್ರಿ ಮಾಡಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳು ಆ ಡಿಗ್ರಿಗೆ 3 ವರ್ಷವನ್ನು ವ್ಯಯಿಸುವುದರ ಬದಲಾಗಿ, ಅಂದರೆ ರೆಗ್ಯುಲರ್ ಡಿಗ್ರಿಗೆ 3 ವರ್ಷಗಳನ್ನು ವ್ಯಯಿಸುವ ಬದಲಾಗಿ ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನು ಮಾಡಿ ಇರುವಂತಹ 3 ವರ್ಷಗಳನ್ನು ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಈ ಒಂದು ಉದ್ಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನು ಪಡೆಯೋದಕ್ಕೆ ಅದನ್ನು ವಿನಿಯೋಗಿಸಿಕೊಂಡ್ರೆ ಅವರಿಗೆ ಕಡಿಮೆ ಅವಧಿಯಲ್ಲಿ ಆ ಒಂದು ಉದ್ಯೋಗಕ್ಕೆ ಬೇಕಾದ ಕೌಶಲ್ಯವನ್ನು ಪಡೆದುಕೊಳ್ಳಬಹುದು, ಜೊತೆಗೆ ಸುಲಭದಲ್ಲಿ ಉದ್ಯೋಗವನ್ನು ಗಳಿಸಿಕೊಳ್ಳಬಹುದು ಎನ್ನುವಂಥ ನೆಲೆಯಲ್ಲಿ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದೆ. ಸೊ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮಾಡ್ತಾ ಇರುವಂಥವ್ರು ಇರ್ಬೋದು ಅಥವಾ ಡಿಗ್ರಿಗೆ ಇನ್ನೇನು ಹೋಗಬೇಕು ಅಂತ ಇರುವಂಥವ್ರು ಕೂಡ ಇಲ್ಲಿ ವಿಶೇಷವಾದ ತರಬೇತಿಗಳನ್ನು ಪಡಿತಾ ಇದ್ದಾರೆ. ಸೊ ಆ ಒಂದು ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಥವಾ ಯಾಕೆ ಈ ಒಂದು ತರಬೇತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ನಾವು ಕೇಳ್ಕೊಂಡು ಬರೋಣ. ಜೊತೆಗೆ ಈ ಒಂದು ತರಬೇತಿಯ ವಿಚಾರಗಳು ಏನು, ಹೇಗೆ, ಎಲ್ಲದರ ಬಗ್ಗೆ ಕೂಡ ಸವಿಸ್ತಾರವಾದ ಮಾಹಿತಿಯನ್ನು ಪಡೆದುಕೊಂಡು ಬರೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಸ್ತವಿ. ನಾನೀಗ ಪುತ್ತೂರಲ್ಲಿರುವ ವಿದ್ಯಾಮಾತಾ ಅಕಾಡೆಮಿಯಲ್ಲಿ ಕಲಿತಿದ್ದೇನೆ. ನಾನೀಗ ಇಲ್ಲಿಗೆ ವಿದ್ಯಾಮಾತಾಕ್ಕೆ ಜಾಯಿನ್ ಆದದ್ದು ಯಾಕಂದರೆ ನಾನು ಪೊಲೀಸ್ ಆಗಬೇಕಂತ, ನನಗೆ ಮೊದಲಿಂದನೇ ಪೊಲೀಸ್ ಆಗಬೇಕಂತ ತುಂಬ ಆಸೆ ಇತ್ತು. ಹಾಗೆ ನಾನು ಕೋಚಿಂಗ್ ಪಡ್ಕೊಳ್ಳಿಕ್ಕೋಸ್ಕರ ವಿದ್ಯಾಮಾತಾಕ್ಕೆ ಬಂದು ಜಾಯಿನ್ ಆಗಿದ್ದೇನೆ. ನಾವು PUC ಆಗಿ ಬಂದದ್ದು ಇಲ್ಲಿಗೆ. ಈಗ 6 ತಿಂಗಳು ನನ್ನ ಕೋಚಿಂಗ್ ಮುಗಿಸಿ ಕರೆಸ್ಪಾಂಡಿಂಗ್ ಡಿಗ್ರಿ ಸಹ ಇಲ್ಲೇ ಮುಂದುವರಿಸಬೇಕಂತಿದ್ದೇನೆ. ಇಲ್ಲಿ ಕರೆಸ್ಪಾಂಡಿಂಗ್ ಡಿಗ್ರಿ ಸಹ ಮಾಡಿಕೊಡ್ತಾರೆ. ಮತ್ತು ಈ 3 ವರ್ಷದಲ್ಲಿ ನನ್ನ ಕಾಂಪಿಟೇಟಿವ್ ಫೀಲ್ಡ್ಸ್ ಜೊತೆಗೆ ನನ್ನ 3 ವರ್ಷ ಸೇವ್ ಮಾಡಿ ನನ್ನ ಡಿಗ್ರಿ ಸಹ ಕಂಪ್ಲೀಟ್ ಮಾಡಬೇಕಂತ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌತಮ್ ಅಂತ. ನಾನು ಪೋಳಿದಿಂದ ಬರೋದು ಕೋಚಿಂಗ್ಗೆ. ನಾನು ಮೇನ್ ಡ್ರೀಮ್ ಇರೋದು ಆರ್ಮಿಗೆ ಅಂತ. ಈಗ ಇಲ್ಲಿಗೆ ಜಾಯ್ನ್ ಆಗಿ ನಮ್ಮದು ಆಲ್ಮೋಸ್ಟ್ 5 ಮಂತ್ಸ್ ಆಗ್ತಾ ಬಂತು. ಅಂದರೆ ನಾನು ಡಿಗ್ರಿ ಆಗಿ ಇಲ್ಲಿಗೆ ಜಾಯ್ನ್ ಆದ್ದು. ನೀವು PUC ಆದ ನಂತರ ಜಾಯ್ನ್ ಆದರೆ ನಿಮಗೆ ಅಲ್ಲಿ ಟೈಮ್ ಸೇವ್ ಆಗ್ತದೆ. ಅದು ಬಿಟ್ಟು ಡಿಗ್ರಿ ಆದಮೇಲೆ ಜಾಯ್ನ್ ಆಗಿ ಸ್ವಲ್ಪ ಟೈಮ್ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಮೇಯ್ನಾಗಿ ಆರ್ಮಿಗೆ. ನನ್ನ ಹೆಸರು ಖದೀಜತ್ ಶಿಫಾನು. ನಾನು BCom ಗ್ರ್ಯಾಜುಯೇಟ್ ಮಾಡಿದ್ದೀನಿ. ನಾನು ಇಲ್ಲಿ ವಿದ್ಯಾಮಾತಾ ಅಕಾಡೆಮಿಯಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮಾಡ್ತಿದ್ದೀನಿ. ಈಗ ಒಂದು ಸ್ಕೋಪ್ ಇರುವಂತಹ ಒಂದು ಕೋರ್ಸ್ ಆಗಿದೆ ಡಿಜಿಟಲ್ ಮಾರ್ಕೆಟಿಂಗ್. ಅದಕ್ಕಾಗಿ ನಾನು ಚೂಸ್ ಮಾಡಿದ್ದು. ಮತ್ತು ನಾನು ಏನು ಹೇಳುತ್ತಂದು ಹೇಳಿದರೆ, ನಾವು ಡಿಗ್ರಿ ಜೊತೆಗೆ ಸ್ಕಿಲ್ ಕೋರ್ಸ್ ಮಾಡಬೇಕು. ಆಗ ತುಂಬ ಟೈಮ್ ಏನು ವೇಸ್ಟ್ ಆಗುತ್ತೆ. ಒಳ್ಳೆಯದಿದೆ, ಚೆಂದ ಹೇಳ್ಕೊಡ್ತಾರೆ, ಸರಿ ಆಗ್ತಾ ಇರ್ತದೆ. ನನ್ನ ಹೆಸರು ರಕ್ಷಣಾ ಅಂತ. ನಾನು ಪ್ರೆಸೆಂಟ್ಲಿ DPAT ಕೋರ್ಸನ್ನು ಮಾಡ್ತಿದ್ದೇನೆ, ಡಿಪ್ಲೊಮಾ ಇನ್ ಪ್ರಾಕ್ಟಿಕಲ್ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್. ಆ್ಯಕ್ಚುಲಿ ನಾನು
ಡಿಗ್ರಿ ಮಾಡಿ ಇಲ್ಲಿ ಕೋರ್ಸ್ ಮಾಡುವ ಅಂತೇಳಿ ಬಂದಿದ್ದು. ನೀವು ಏನು ಡಿಗ್ರಿಯಲ್ಲೆಲ್ಲ ಕಲಿತಿದ್ದೀರಿ ಏನಿದ್ರು ಥಿಯರಿಯಾಗಿ ನೀವು ಕಲಿತೀರಾ, ಬಟ್ ಇಲ್ಲಿ ಬಂದರೆ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ಕಲಿಬೋದು. ನನ್ನೊಂದು ರೆಫರ್ ಏನಂದರೆ, ನೀವು ಈಗ ಪ್ರೆಸೆಂಟ್ಲಿ ಏನಾದ್ರು ಕಾಲೇಜಲ್ಲಿ ಇದ್ದರೆ ಡಿಗ್ರಿ ಮಾಡ್ತಿದ್ರೆ ಅದರ ಜೊತೆನೇ ಪ್ರಾಕ್ಟಿಕಲ್ ಆಗಿ ಈ ಕೋರ್ಸನ್ನು ಮಾಡಿದರೆ ಒಳ್ಳೆಯದು ಅಂತ. ಬಿಕಾಸ್ ನಿಮಗಾಗ ಫಾರ್ ಎಕ್ಸಾಂಪಲ್ ಇಟ್ಸ್ ಈಸಿ ಟು ಗೆಟ್ ಜಾಬ್. ನೀವು ನಿಮ್ಮ ಟೈಮು ಉಳಿತದೆ. ನೀವು ಇಲ್ಲಾಂದರೆ ನೀವು ಸಪ್ರೇಟಾಗಿ ಬಂದು ಇಲ್ಲಿ ಕೋರ್ಸ್ ಮಾಡುವಾಗ ಸ್ವಲ್ಪ ಟೈಮ್ ವೇಸ್ಟ್ ಆಗ್ಬೋದು. ಬೆಟರ್ ಏನಂದರೆ, ನೀವು ಡಿಗ್ರಿಯ ಜೊತೆಗೆ ಆರ್ ಎನಿ ಕೋರ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಅದರ ಜೊತೆಗೇ ಇದನ್ನು ಸ್ಟಡಿ ಮಾಡಿದರೆ ಒಳ್ಳೆಯದು. ಒಟ್ಟು ವಿಚಾರಗಳು ಹೇಗೆ ಏನು ಅನ್ನುವಂಥದ್ದನ್ನು ಈಗ ಕೇಳೋಣ. ಸ್ವತಃ ಭಾಗ್ಯಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಯಾರೆಲ್ಲ ಸರ್ಕಾರಿ ಹುದ್ದೆಗಳು ಸರ್ಕಾರಿ ಸೇವೆಗಳಿಗೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ನೆಲೆಯಲ್ಲಿ ಈ ಒಂದು ವಿಶೇಷವಾದ ಮಾತುಕತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ, ಭಾಗ್ಯಶ್ರೀ ಅವರೇ ನಮಸ್ತೆ. ನಮಸ್ತೆ. ಸೊ ಈಗಿನ ಹೊಸ ಕಾನ್ಸೆಪ್ಟ್ ಏನು? ಈಗಾಗಲೇ PUC ಫಲಿತಾಂಶ ಬಂದಿದೆ. ವಿದ್ಯಾರ್ಥಿಗಳು ಮುಂದಿನ ಆಯ್ಕೆ ಏನು ಅನ್ನುವಂಥದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಪ್ಲಾನ್ ಏನು ಈಗ ಅನ್ನುವಂಥದ್ದು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮಗೆ ಕಲಿಕೆಯೊಂದಿಗೆ ಗಳಿಕೆ, ಉಚಿತ ಶಿಕ್ಷಣ, ಖಚಿತ ಉದ್ಯೋಗ ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟ್. ಒಂದಷ್ಟು ಸಂಸ್ಥೆಗಳ ಮತ್ತು ಕಂಪನಿಗಳ CSR ಫಂಡ್ನೊಂದಿಗೆ ಮಧ್ಯಮ ವರ್ಗದವರಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತ ಮಾರ್ಗದರ್ಶನ ಮತ್ತು ಸೂಕ್ತವಾದಂಥ ತರಬೇತಿಯನ್ನ ಕೊಟ್ಟು ಉದ್ಯೋಗಕ್ಕೆ ಪೂರಕವಾದಂತಹ ಶಿಕ್ಷಣ ವ್ಯವಸ್ಥೆ ಆಗ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇದನ್ನ ಮಾಡ್ತಿರುವಂಥದ್ದು. ಎಲ್ರೂ ಕಲಿಯೋದೇನಕ್ಕೆ? ಉದ್ಯೋಗಕ್ಕೋಸ್ಕರ. ಸೊ ಉದ್ಯೋಗ ಕಲ್ತಾದ್ಮೇಲೆ ಉದ್ಯೋಗವೂ ಸಿಗ್ಲಿ. ಈಗ ನೋಡಿ, ಅಪ್ಪ ಅಮ್ಮ ಡಿಗ್ರಿ ಮಾಡಿಸ್ತಾರೆ, ಅಯ್ಯೋ ಒಂದು ಸರಿ ಡಿಗ್ರಿ ಮುಗಿದ್ರೆ ಸಾಕು ಅಂತ ಇರುತ್ತೆ. ಮತ್ತೆ ಕೆಲವರಿಗೆ ಪೋಸ್ಟ್ ಗ್ರಾಜುಯೇಷನ್ ಆಗ್ತದೆ, ಆಗ್ಲೂ ನಿರೀಕ್ಷೆ ಅಪ್ಪ ಅಮ್ಮಂದು ಏನಾದ್ರೂ ಉದ್ಯೋಗ, ಮಕ್ಕಳದು ಉದ್ಯೋಗ ಒಳ್ಳೆ ಸಿಗ್ತದೆ. ಉದ್ಯೋಗ ಸಿಗ್ಬೇಕಂತ ಹೇಳಿದ್ರೆ ರ್ಯಾಂಕ್ ಮಾರ್ಕ್ಸ್ ಮಾತ್ರ ಮುಖ್ಯ ಅಲ್ಲ. ಇಲ್ಲಿ ಪ್ರಮುಖವಾಗಿ ಬರುವಂತದ್ದು ಕೌಶಲ್ಯತೆ, ಸ್ಕಿಲ್ ಮತ್ತು ಪೇಷನ್ಸ್. ಈಗ ಸರ್ಕಾರಿ ಉದ್ಯೋಗ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಪೂರಕವಾದಂತ ಪೇಷನ್ಸ್ ಕೂಡ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವೊಂದು ಯೋಜನೆಯನ್ನ ರೂಪಿಸಿರುವಂತದ್ದು. ಇನ್ನೂ ಸರಳವಾಗಿ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ, ಪ್ರತಿ ವರ್ಷ PUC ರಿಸಲ್ಟ್ ಬಂದಾಗಲೆಲ್ಲ ದಕ್ಷಿಣ ಕನ್ನಡದ ಉಡುಪಿ ಟಾಪರ್ಸ್, ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತ ಒಂದಷ್ಟು ಜಿಲ್ಲೆಗಳು ಲಾಸ್ಟ್ ಅಲ್ಲಿ ಇರ್ತವೆ. ನಾವು ಏನು ಆಲೋಚನೆ ಮಾಡ್ತೇವೆ, ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಇದೆ, ಅದನ್ನ ಯಾವತ್ತು ನಾವು ದೂರಬಾರ್ದು. ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಇದೆ, ಕಮಿಟೆಡ್ ಟೀಚರ್ಸ್ ಇದ್ದಾರೆ, ಶಿಕ್ಷಣ ಸಂಸ್ಥೆಗಳಿದೆ, ಅದ್ರ ಒಳ್ಳೆ ಫಲಿತಾಂಶ ಬರ್ತಾ ಇದೆ. ಆದ್ರೆ ಇದಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ದೂರಿ ಪ್ರಯೋಜನ ಇಲ್ಲ. ಆದ್ರೆ ನಾವು ಪೋಷಕರು ಅಥವಾ ಮಕ್ಕಳು ಏನು ಯೋಚನೆ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಶಿಕ್ಷಣದ ಜೊತೆಗೆ ಉದ್ಯೋಗ ಕೌಶಲ್ಯತೆಯನ್ನ PUCಗೆ ಕಾಳಿ ಇಟ್ಟ ತಕ್ಷಣ ಅಥವಾ PUCಯ ನಂತರದ ದಿನಗಳಲ್ಲಿ ಮಾಡದೆ ಹೋದ್ರೆ ಉದ್ಯೋಗ ಸಿಗುವುದಿಲ್ಲ. ಈಗ ಉದ್ಯೋಗದ ವಿಷಯ ಬಂತ ಹೇಳಿದಾಗ ಸರಿ ಉಲ್ಟಾ ಆಗ್ತದೆ. ಎಲ್ಲಿ ಲಾಸ್ಟ್ ಇದರಲ್ಲಿ ಬೆಂಚಲ್ಲಿ ಕೂತಿರ್ತಕ್ಕಂಥ, ಅಂದ್ರೆ ಲಾಸ್ಟ್ ಅಲ್ಲಿ ಇರ್ತಕ್ಕಂಥ ಜಿಲ್ಲೆಗಳೇನು ಅಕಾಡೆಮಿಕಲಿ ವೀಕ್ ಅಲ್ಲಿ ಇರುವಂತವರು ಅಲ್ಲಿ ಉದ್ಯೋಗ ಕೌಶಲ್ಯತೆಯಲ್ಲಿ ಟಾಪ್ಗೆ ಹೋಗ್ತಾರೆ. ಒಂದನೇದ್ದು ವಿದ್ಯಾರ್ಥಿಗಳು ಕೂಡ ಈಗ ಏನು ಡಿಗ್ರಿ ಪುತ್ತೂರಿನಲ್ಲಿ ಸಿಗ್ತದೆ ಅದು ಅವರಿಗೆ ಇಲ್ಲಿ ಬೇಡ, ಮಂಗಳೂರಿನಲ್ಲಿ ಹೋದ್ರೆ ಒಳ್ಳೇದು ಅಥವಾ ಮಂಗಳೂರಿಗೆ ಹೋಗುವ ಅನ್ನುವಂತ ಮನೋಭಾವ. ಈಗ ಸುಳ್ಯದವರು ಬಂದು ಸುಳ್ಯದಲ್ಲಿ ಕಲಿದಿಲ್ಲ, ಅವರಿಗೆ ಮಂಗಳೂರ ಪುತ್ತೂರಿಗೆ ಈ ರೀತಿ ಒಂದು ಮನಸ್ಥಿತಿ ಉಂಟು. ಈ ಕಡೆಯಿಂದ ಪೋಷಕರು ಕೂಡ ಬಹುತೇಕ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಏನಂತ ಹೇಳ್ತಾರೆ, ಒಂದು ಶಿಕ್ಷಣವನ್ನ ಒಂದು ರೆಪ್ಯೂಟೇಟೆಡ್ ಒಂದು ವ್ಯವಸ್ಥೆಯಲ್ಲಿ ನೋಡುವಂಥದ್ದು. ಆ ಡಿಗ್ರಿ ಕೆಲವರಿಗೆ ನೋಡಿ, ಸೈನ್ಸ್ ಅವರಿಗೆ ಇಷ್ಟವಿರುವುದಿಲ್ಲ ಮಕ್ಕಳಿಗೆ, ಹೇಗೂ PUC ಮುಗಿಸಿರ್ತಾರೆ, ಮತ್ತೆ ಅವರು BSc ಹೋಗ್ಬೇಕಂದ್ರೆ ಭಾರಿ ಆಲೋಚನೆ ಮಾಡ್ತಾರೆ. ಆದ್ರೂ ಪೋಷಕರು ಪುಷ್ ಮಾಡ್ತಾರೆ, ಮತ್ತೆ ಏನಾದ್ರು ಫೇಲ್ ಆದ್ರೂ ಕೂಡ ಅನುಭವಿಸುವುದು ಪೋಷಕರಿಗೆ. ಸೊ ಆದ್ರಿಂದ PUC ನಂತರ ಪ್ರಥಮವಾಗಿ ಕೇಳ್ಬೇಕಾಗುವುದು, ನಾನು ಕೌನ್ಸಿಲಿಂಗ್ ಮಾಡುವಾಗಲೂ ನಾನು ನಂತರ ಮಾತಾಡ್ತೇನೆ ಹೊರತು ಫಸ್ಟ್ ಅವರನ್ನು ಮಾತಾಡಿಸ್ತೇನೆ. ನಿಂಗೆ ಏನ್ ಬೇಕು, ಏನಾಗ್ಬೇಕಂತಿದ್ಯಾ, ನಿಂಗೆ ಯಾವ ಸಬ್ಜೆಕ್ಟ್ ಈಸಿ ಇದೆ, ನೀನು ಯಾವ್ದಕ್ಕೆ ಹೋಗ್ಬೇಕು ಅಂತಿದ್ಯಾ, ಇದನ್ನ ನಾವು ಅವರದ್ದು ಇನ್ಪುಟ್ ತಗೊಂಡು ಮತ್ತೆ ಔಟ್ಪುಟ್ ಕೊಡುವಂಥದ್ದು. ಹೇಗೆ ಈ ಪೋಷಕರ ನಿರ್ಧಾರ ಮಾಡೋದು ಸರಿಯಲ್ಲ. ಮತ್ತೊಂದು ಕೌನ್ಸಿಲಿಂಗ್ ನಲ್ಲಿ ನಾನು ಗಮನಿಸಿದ್ದೇನಂತ ಹೇಳಿದ್ರೆ, ಕ್ಲಾರಿಟಿ ಇರೋದಿಲ್ಲ. ನನ್ನ ಫ್ರೆಂಡ್ ಅದನ್ನು ಮಾಡ್ತಾ ಇದ್ದಾನೆ, ನನ್ನ ಫ್ರೆಂಡ್ ಆ ಕಾಲೇಜಿಗೆ ಹೋಗ್ತಾನೆ,
ಇದನ್ನ ಆ ಏಜ್ ಇರುವಂತದ್ದು ಅದೇ ತರ ನಾನು ನೋಡ್ತಾರೆ. ಆಗ ಒಳ್ಳೆಯ ಗೈಡೆನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡ್ಬೋದು. ಕರೆಸ್ಪಾಂಡಿಂಗ್ ಈಗ ಬಹುತೇಕ ಮಕ್ಕಳಿಗೆ ಪೋಷಕರಿಗೆ ಏನಿದೆ ತಲೆಯಲ್ಲಿದ್ದರೆ ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡಿದ್ರೆ ಅದು ವ್ಯಾಲ್ಯೂ ಇಲ್ಲ, ರೆಗ್ಯುಲರ್ ಡಿಗ್ರಿ ಮಾಡಿದ್ರೆ ಮಾತ್ರ ವ್ಯಾಲ್ಯೂ. ಖಂಡಿತವಾಗ್ಲೂ ತಪ್ಪದು. ಯಾವುದೇ ಒಂದು ಉದ್ಯೋಗ ಅಂತ ಹೇಳುವಾಗ ಒಂದು ಚಿಕ್ಕ ಒಂದು ಪುತ್ತೂರಿನ ಶೋರೂಮ್ ಇಂದ ಹಿಡಿದು ಯಾವುದೇ ಕಂಪನಿಗಳಿರ್ಬೋದು, ಸರ್ಕಾರಿ ಉದ್ಯೋಗ ಅಪ್ ಟು IAS ವರೆಗಿದ್ದು ಎಕ್ಸಾಮ್ಸ್ ಗಳಿರ್ಬೋದು, ಏನ್ ಕೇಳ್ತದೆ ನಿಂದು ಡಿಗ್ರಿ ಆಗಿದೆ ಅಂತ ಕೇಳ್ತದೆ ಹೊರತು ನೀನ್ ಯಾವ ಕಾಲೇಜು, ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಯಾವುದನ್ನು ಕೇಳೋದಿಲ್ಲ. ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡುವಾಗ್ಲೂ ಅಷ್ಟೇ. ಈಗ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಓಪನ್ ಯೂನಿವರ್ಸಿಟಿಯಿಂದಾನೇ ಬರುವಂತ ಸರ್ಟಿಫಿಕೇಟ್. ಈಗ ಏನೋ ಪ್ರೈವೇಟ್ ಆಗಿ ಮಾಡುವಾಗ ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿಗಳನ್ನು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಅದರ್ವೈಸ್ ಈಗ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಒಳ್ಳೆಯ ಅವಕಾಶಗಳಿದೆ. ಯಾವ ಕೋರ್ಸ್ ಇಲ್ಲ ಅಂತಿಲ್ಲ, ಪೋಸ್ಟ್ ಗ್ರಾಜುಯೇಷನ್ ಕೂಡ ಒಳ್ಳೆಯ ವ್ಯವಸ್ಥೆ ಇದೆ. ಈಗ ಮುಂಚಿನ ತರ ಅಲ್ಲ. ಈಗ ನಿಮಗೆ ಪ್ರತಿಯೊಂದು ಕ್ಲಾಸಸ್ ಇರ್ಬೋದು, ನಿಮಗೆ ಸ್ಟಡಿ ಮೆಟೀರಿಯಲ್ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾರೆ. ಒಂದು 30,000ದಲ್ಲಿ 3 ವರ್ಷದ ಡಿಗ್ರಿ ಮುಗಿದೋಗುತ್ತೆ. ಆಗ 3 ವರ್ಷವನ್ನ ನೀವು ಮನೆಯಲ್ಲಿ ಕುತ್ಕೋಬೇಕಾಗಿಲ್ಲ. ನೀವು 3 ವರ್ಷವನ್ನ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಉದ್ಯೋಗ ಕೌಶಲ. ಈಗ BCom ತಗೊಂಡಿದ್ದೀರಾ, ಕರೆಸ್ಪಾಂಡಿಂಗ್ ಡಿಗ್ರಿ ಸರಿ, ಪ್ರಾಕ್ಟಿಕಲ್ ಅಕೌಂಟೆನ್ಸಿಯನ್ನ ನೀವು ಚೆನ್ನಾಗಿ ರೂಢಿಸ್ಕೊಂಡು ಒಂದು ವರ್ಷದಲ್ಲಿ ಜಾಬ್ ಆಗ್ತದೆ. ಆ ಜಾಬ್ ಮಾಡ್ಕೊಂಡು ಕೂಡ ಇವರು ಡಿಗ್ರಿಯನ್ನ ಕಂಟಿನ್ಯೂ ಮಾಡ್ತಾರೆ. ಎರಡನೇದು ಸರ್ಕಾರಿ ಉದ್ಯೋಗದ ವಿಷಯಕ್ಕೆ ಬರೋಣ. ನಾನು ಗಮನಿಸಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಭಾರಿ ಕ್ರೇಜ್ ಇರುವಂತದ್ದು ಆರ್ಮಡ್ ಫೋರ್ಸಸ್. ಆರ್ಮಿಗೆ ಹೋಗ್ಬೇಕು, ಪೊಲೀಸ್ ಫೋರ್ಸ್ಗೆ ಹೋಗ್ಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು, ಇದು ಕ್ರೇಜಸ್ ಇದೆ. ಬಹುತೇಕ ನಮ್ಮಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಗಳು ಇದ್ದಾರೆ. ಸ್ಪೋರ್ಟ್ಸ್ ಮ್ಯಾನ್ ಅಲ್ಲದವರು ಕೂಡ ಅದು ಪ್ರಯತ್ನ ಮಾಡ್ಬೋದು. ಅದೇನು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂತಿಲ್ಲ, ಪರ್ಟಿಕ್ಯುಲರ್ ಈವೆಂಟ್ ಪಾಸ್ ಆದ್ರೆ ಫಿಸಿಕಲ್ ಫಿಟ್ನೆಸ್ ಇದ್ದವರು IT ಇದ್ದಾರೆ, ಅದಕ್ಕೆ ಬೇಕಾದಂತ ಫಿಸಿಕಲ್ ಫಿಟ್ನೆಸ್ ಇದೆ ಅಂತ ಹೇಳಿದ್ರೆ ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಈ 3 ವರ್ಷ ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಆಗದ ತರ PUC ಬೇಸ್ ಮೇಲೆ ಆರ್ಮಿಗೆ ಹೋಗ್ಲಿಕ್ಕೆ ಇರುವಂತದ್ದು. ಇವತ್ತು ಏರ್ ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಆರ್ಮಿ ಇರ್ಬೋದು, ಅಥವಾ ಬೇರೆ ಬೇರೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನೀವು 3 ವರ್ಷ ಸತತವಾಗಿ ಪ್ರಯತ್ನ ಮಾಡಿದ್ರೆ ಯಾಕೆ ಜಾಬ್ ಆಗೋದಿಲ್ಲ? ಈಗ ಡಿಗ್ರಿ ಆದ್ಮೇಲೆ ಪ್ರಯತ್ನ ಪಟ್ಟಿದ್ರೆ ಏನಾಗ್ತದೆ? ಸ್ಯಾಕ್ರಿಫೈಸ್ ಮಾಡಕ್ಕಾಗಲ್ಲ, ದುಡಿಯೋ ಅನಿವಾರ್ಯತೆ ಬರ್ತದೆ, ಒತ್ತಡ ಬರ್ತದೆ. ಈಗ ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಟ್ಕೊಂಡು ಡಿಗ್ರಿ ಓದಿಸಿರ್ತಾರೆ, ಅಪ್ಪ ಅಮ್ಮ ಹೇಳ್ತಾರೆ ನೀನು ದುಡಿಬೇಕು ನೀನು ಅಂತ ಹೇಳಿ. ಆಗ ಇವರು ಏನಾದ್ರು ಕಾಂಪಿಟೇಟಿವ್ ಮನಸ್ಸು ಮಾಡಿದ್ರು ಕೂಡ ಇವರಿಗೆ ಆಗುದಿಲ್ಲ. ಈಗ ನೋಡಿ, ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಡ್ರೀಮ್ ಇದೆ ಅಂತ ಹೇಳ್ಕೊಟ್ಟು ನನ್ನ ಹುಡುಗನಿಗೆ, ಅವ್ ಹೇಗೆ ಪ್ಲಾನ್ ಮಾಡಬಹುದು? ಅವನಿಗೆ ಇಷ್ಟದ BA BCom ಯಾವುದೇ ಡಿಗ್ರಿಯನ್ನ ತಗೋಬಹುದು. ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡ್ತಾರೆ ಅಂತಿದ್ರೆ ಈ PUC ಬೇಸ್ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಟ್ರೈ ಮಾಡಬಹುದು. ಪೊಲೀಸ್ ಕಾನ್ಸ್ಟೇಬಲ್ 3 ವರ್ಷದಲ್ಲಿ ಸತತ ಪ್ರಯತ್ನ ಯಾವುದೋ ಒಂದು ಹುದ್ದೆ ಆಗ್ತದೆ. ಆಗ ಅವನು ಏನ್ ಮಾಡ್ಬೋದು? ಈ ಡಿಗ್ರಿ ಅವನಿಗೆ ಬ್ರೇಕಪ್ ಆಗುದಿಲ್ಲ, ಡಿಗ್ರಿ ಕಂಟಿನ್ಯೂ ಆಗ್ತದೆ. ಆ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ಗೆ ಟ್ರೈ ಮಾಡ್ಬೋದು. ಆಗ ಯಾರಿಗೂ ಅಪ್ಪ ಅಮ್ಮನಿಗೆ ಬರ್ಡನ್ ಆಗುದಿಲ್ಲ, ಡಿಪೆಂಡ್ ಆಗ್ಬೇಕಾಗಿಲ್ಲ. ಇಂತ ಒಂದು ವ್ಯವಸ್ಥೆ ಇದು ಮುಖ್ಯವಾಗಿ ಸಮಯವನ್ನು ಉಳಿತಾಯ ಮಾಡೋದಕ್ಕೆ ಅನುಕೂಲ ಅಂತ. ಈಗ ಯಾವೆಲ್ಲ ಡಿಗ್ರಿ ಮಾಡುವಂತವ್ರು ಮಾಡಬಹುದು. ಈಗ ಸಾಮಾನ್ಯವಾಗಿ BA ಅನ್ನ ಕರೆಸ್ಪಾಂಡೆನ್ಸ್ ಮಾಡುವಂತದ್ದು. ಈಗ ಕರೆಸ್ಪಾಂಡೆನ್ಸ್ ಅಲ್ಲಿ ಯಾವೆಲ್ಲ ಡಿಗ್ರಿಗೆ ಆಪ್ಷನ್ಸ್ ಇದೆ, ಮತ್ತೆ ಆ ಸೇಮ್ ಟೈಮ್ ಅಲ್ಲಿ ನಿಮ್ಮ ಟ್ರೈನಿಂಗ್ಗಳು ಯಾವ್ದಕ್ಕೆಲ್ಲ ಇದೆ ಅಂತ ಇದು ಸ್ಪಷ್ಟವಾಗಿ ಹೇಳ್ತದೆ. ಉಚಿತ ಶಿಕ್ಷಣ, ಖಚಿತ ಉದ್ಯೋಗ ಅಂತ. ನಾವು ಡಿಗ್ರಿಗೆ ಸಿಂಗಲ್ 1 ರೂಪಿ ನಾವು ಚಾರ್ಜ್ ಮಾಡೋದಿಲ್ಲ. ಉತ್ತಮವಾದಂತ ಮಾರ್ಗದರ್ಶನ ಕೊಡ್ತೇವೆ. ಎರಡೂ ಆಪ್ಷನ್ಗಳಲ್ಲಿ ಕೂಡ ಅವ್ರು ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ರೆಗ್ಯುಲರ್ ಡಿಗ್ರಿ ಕೂಡ ಮಾಡ್ಲೇಬೇಕು, ನಂಗೆ ರೆಗ್ಯುಲರ್ ಡಿಗ್ರಿ ಅನ್ನೋನಿಗೂ ಆಪ್ಷನ್ ಇದೆ, ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡುವವನಿಗೂ ಆಪ್ಷನ್ ಇದೆ. ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡುವವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ 3 ವರ್ಷ ಉಳಿತಾಯ ಆಗ್ತದೆ. ಅದೊಂದು ಫ್ರೀ ಇರ್ತಾನೆ ಅವನು. ಈಗ ರೆಗ್ಯುಲರ್ ಡಿಗ್ರಿಗೆ ಹೋಗ್ಬೇಕಂತ ಹೇಳಿದ್ರು ಕೂಡ ಯೋಜನೆ ಅದೇ ಇರ್ತದೆ, ಆದ್ರೆ ಅವನು ರೆಗ್ಯುಲರ್ ಡಿಗ್ರಿಗೆ ಬೇರೆ ಕಾಲೇಜಿಗೆ ಹೋಗ್ತಾ ಇರ್ತಾನೆ. ಅದು ಯಾವುದೇ ಕಾಲೇಜ್ ಅಂತ ನಾವು ಹೇಳಲಿಕ್ಕಿಲ್ಲ, ಅವ್ರಿಗೆ ಇಷ್ಟದ ಕಾಲೇಜು ಯಾವುದು ನಾವು ಅದರಲ್ಲಿ ಮತ್ತೆ ಆ ಕಾಲೇಜ್ ಈ ಕಾಲೇಜಿಗೆ ಹೋಗಿ ಅಂತ ಹೇಳಲಿಕ್ಕೆ ಇಲ್ಲ. ಈ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ 6 ತಿಂಗಳು ಸರ್ಕಾರಿ ಉದ್ಯೋಗಕ್ಕೆ ಪ್ರಿಪರೇಷನ್ ಮಾಡ್ತೇವೆ. ನೋಡಿ, ಸರ್ಕಾರಿ ಉದ್ಯೋಗದ ಎಕ್ಸಾಮಿನೇಷನ್ ಅದು ಬ್ಯಾಂಕಿಂಗ್ ಇರ್ಬೋದು, ಯಾವ್ದು ಇರ್ಬೋದು, 6ರಿಂದ 10ನೇ ಕ್ಲಾಸ್ ತನಕ ನಾವು ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲವನ್ನ ಓದ್ತೇವೆ. ಬೈಫರ್ಗೇಟ್ ಆಗೋದು ಆಫ್ಟರ್ 10th. ಸೊ ಆ ಮೆಥಡ್ ನಲ್ಲಿ ಓದ್ಬೇಕಾಗ್ತದೆ. ಈಗ ಒಂದು ಸೈನ್ಸ್ ಸ್ಟೂಡೆಂಟ್ ಅಂತ ಹೇಳಿದ್ರು ಕೂಡ ಅವರು ಸೋಷಿಯಲ್ ಕಂಟೆಂಟ್ ಅನ್ನ ಅಧ್ಯಯನ ಮಾಡಬೇಕು. ಈ ನಿಟ್ಟಿನಲ್ಲಿ 6 ತಿಂಗಳು ಅವರನ್ನ ಪ್ರಿಪೇರ್ ಮಾಡುವಂತದ್ದು. ಆರ್ಮಿ ಆದ್ರೆ ಅವರಿಗೆ ಗ್ರೌಂಡ್ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಕಂಪ್ಯೂಟರ್, ಸ್ಪೋಕನ್ ಇಂಗ್ಲಿಷ್ ಮತ್ತು ಎಲ್ಲಾ ರೀತಿಯ ಅರ್ಜಿಗಳನ್ನ ಹಾಕೊಡುವಂತದ್ದು ಒಟ್ಟಿಗೆ ಪ್ರತಿಯೊಂದು ಇಲ್ಲಿಂದ ಬರ್ತದೆ. 6 ಮಂತ್ ಫಸ್ಟ್ ಬೇಸಿಕ್ ಫೌಂಡೇಶನ್ ಕೋರ್ಸ್. IAS ಮಾಡ್ತೇನೆ ಅಂತ ಹೊರಟವನಿಗೆ ಕೂಡ ಬೇಸಿಕ್ ಫೌಂಡೇಶನ್ ಕೋರ್ಸ್,
ಕಂಪಲ್ಸರಿ. ಅದರಲ್ಲಿ ಬ್ಯಾಂಕಿಂಗ್, ರೈಲ್ವೆ, FDSP ಇರ್ಬೋದು, ಅಂದ್ರೆ ಸ್ಟೇಟ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತದ್ದು, KS ಮತ್ತೆ IAS ಸಂಬಂಧಪಟ್ಟಂತ ಎಲ್ಲರಿಗೂ ಕೂಡ ಬೇಸಿಕ್ ಫೌಂಡೇಶನ್ ಕೋರ್ಸ್. ಅದು ಪೋಸ್ಟ್ ಗ್ರಾಜುಯೇಷನ್ ಆದ್ರೂ ಕೂಡ ಅದನ್ನ ಮಾಡಲೇಬೇಕು. 6 ತಿಂಗಳ ನಂತರ ಪ್ರೈವೇಟ್ ಪ್ಲೇಸ್ಮೆಂಟ್ ಗೆ ನಾವು ತಯಾರಿ ಮಾಡ್ತೀವಿ. ಹೇಗೆ ತಯಾರಿ ಮಾಡ್ತೇವೆ? ಒಬ್ಬ ಬೆಸ್ಟ್, ನನಗೆ ಗ್ರಾಫಿಕ್ ಡಿಸೈನಿಂಗ್ ಭಾರಿ ಕ್ರೇಜ್ ಉಂಟು, ಸರಿ, ಅವನಿಗೆ ವ್ಯವಸ್ಥೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿತಾನ, ವ್ಯವಸ್ಥೆ ಇದೆ. ಪ್ರಾಕ್ಟಿಕಲ್ ಅಕೌಂಟಿಂಗ್, ಈಗ ಆಫೀಸ್ ಜಾಬ್, ಈಗ ಹೆಣ್ಣು ಮಕ್ಕಳಾದ್ರೆ ಸಾಮಾನ್ಯವಾಗಿ ಏನ್ ಕೇಳ್ತಾರೆ? ಆಫೀಸ್ ಜಾಬ್ ಕೇಳ್ತಾರೆ. HR, admin, ಆಫೀಸ್ ಅಸಿಸ್ಟೆಂಟ್, ಇಂತಹ ಪ್ರಾಕ್ಟಿಕಲ್ ಅಕೌಂಟೆನ್ಸಿ ಅನ್ನು ಕಲಿತೀವಿ. ಈ ಕೋರ್ಸ್ಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ಇದು ಒಂದು ರೀತಿಯಾದಂತಹ ಸುಮ್ಮನೆ ಥಿಯರಿ ಕೋರ್ಸ್ ಅಲ್ಲ. ಈಗ ಹೇಗಿರ್ತದೆ ಅಂದ್ರೆ, ವಿತ್ ಪ್ರಾಕ್ಟಿಕಲ್ ಹೇಗಿರ್ತದೆ ಅಂದ್ರೆ, ಇದರ ಹಿಂದೆ ಟೀಮ್ ಇದೆ. ನಾವು ಈಗ AI ಕೋರ್ಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡುವ ಪ್ರೊಫೆಷನಲ್ಸ್ ಗಳ ಇನ್ಪುಟ್ ತಗೊಂಡು ಮಾಡುವಂತ ಕೋರ್ಸ್. ಅದರಿಂದಾಗಿ ಅಷ್ಟು ಎಫೆಕ್ಟಿವ್ ಆಗಿ ಬರುವಂತ ಪ್ರೆಸೆಂಟ್ ಏನಾಗ್ತಾ ಇದೆ ಆ ಫೀಲ್ಡ್ ಅಲ್ಲಿ, ಮತ್ತೆ ಯಾವ ಫೀಲ್ಡ್ ಅಲ್ಲಿ ಪ್ರೆಸೆಂಟ್ ಈಗ ಜಾಬ್ ಸಿಗ್ತಾ ಇದೆ ಅದನ್ನು ನಾವು ಕೊಡುವಂತ. ಇದು 6 ತಿಂಗಳು ನಡೀತದೆ. ರೆಗ್ಯುಲರ್ ಡಿಗ್ರಿ ಹೋಗುವವರಾದ್ರೆ ವೀಕೆಂಡ್ ಅಲ್ಲಿ, ಅಥವಾ ಕರೆಸ್ಪಾಂಡಿಂಗ್ ಡಿಗ್ರಿ ಅಂದ್ರೆ ರೆಗ್ಯುಲರ್ ಆಗಿ ಕೊಡುವಂತದ್ದು. 1 ವರ್ಷದ ವ್ಯವಸ್ಥೆ ಮುಗಿಯುತ್ತೆ. 1 ವರ್ಷದಲ್ಲಿ ಅವರನ್ನು ಫುಲ್ ತಯಾರಿ ಮಾಡಿರ್ತೇವೆ. ಮತ್ತೆ 2 ವರ್ಷ ಅವರಿಗೆ ಇಲ್ಲಿ ಬೇರೆ ಯಾವುದೇ ತರಬೇತಿ ಸಂಸ್ಥೆಗಳ ತರ ನಿಮ್ದು ಫೀಸ್ ಮುಗೀತು ಅಂತ ಹೇಳಿ ಬಿಡುವ ಪ್ರಶ್ನೆ ಇಲ್ಲ. ಇನ್ನೂ 2 ವರ್ಷ ಅರ್ಜಿ ಹಾಕೊಡುದು, ಹಾಲ್ ಟಿಕೆಟ್, ಡಿಗ್ರಿ ಅವನು ರೆಗ್ಯುಲರ್ ಮಾಡ್ತಾ ಇದ್ರೆ, ಅಥವಾ ಈ 1 ವರ್ಷ ಮುಗಿಸಿ ಅವನು ಏನಾದ್ರು ಜಾಬ್ ಅಲ್ಲಿ ಇದ್ರೆ, ಏನೇ ಮಾಡೋದಿದ್ರು ಕೂಡ ಇನ್ನು 2 ವರ್ಷ ಅವನಿಗೆ ಅರ್ಜಿ ಹಾಕೊಡುದು, ಹಾಲ್ ಟಿಕೆಟ್, ಅಲ್ಲದೆ ಯಾವುದೇ ಎಕ್ಸಾಮ್ಸ್ ಬಂದ್ರೆ, ಈ 1 ವರ್ಷದಲ್ಲೇ ಎಲ್ಲರಿಗೆ ಆಗ್ತದೆ ಅಂತ ಹೇಳಿಕ್ಕೆ ಸರ್ಕಾರಿ ಅವರಿಗೆ ನಾವು ಮತ್ತೆ ತರಬೇತಿ. ಈಗ ಬೆಂಗಳೂರಿನಲ್ಲಿ ಇದ್ದಾನಪ್ಪ, ಅವನು ಬಂದಿದ್ದಾನೆ, ನಂಗೆ ಸರ್ ಇಂಥ ಎಕ್ಸಾಮ್ ಬಂದಿದೆ, ನಾನು 1 ವಾರ ಕೂತಿ ಓದ್ತೇನೆ ಅಂದ್ರೆ 24 ಗಂಟೆ ಇಲ್ಲಿ ಓದಲಿಕ್ಕೆ ವ್ಯವಸ್ಥೆ, 24/7. ಈಗ ಇನ್ನೂ ಅಫಿಷಿಯಲ್ ಇನಾಗ್ರೇಷನ್ ಆಗ್ಬೇಕಷ್ಟೇ, ರೆಡಿ ಮಾಡಿ ಇಟ್ಟಿದ್ದೇವೆ. ಕರಾವಳಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ 24/7 ನಮ್ಮ ಹತ್ರ ಗ್ರಂಥಾಲಯ ಫುಲ್ ಅವರಿಗೆ ವ್ಯವಸ್ಥೆ ಇದೆ. ಸ್ನಾನ ಮಾಡ್ಲಿಕ್ಕೆ ಟಾಯ್ಲೆಟ್ ಪ್ರತಿ ವ್ಯವಸ್ಥೆ ಕೂಡ ಇರುವಂತ. ಈ ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡ್ತಿರುವವರಿಗೆ ಮತ್ತೊಂದು ಬೆಸ್ಟ್ ಆಪರ್ಚುನಿಟಿ ಏನಿದೆ ಅಂದ್ರೆ, 1 ವರ್ಷದಲ್ಲಿ ಒಂದು ಖಾಸಗಿ ಉದ್ಯೋಗವನ್ನು ಕೂಡ ನಾನು ಕೊಡಿಸ್ತೇನೆ. ಖಾಸಗಿ ಉದ್ಯೋಗ ಮಾಡಿಕೊಂಡು ಮತ್ತೆ ಮನೆಯವರಿಗೆ ಒಂದು ಬರ್ಡನ್ ಆಗ್ಲಿಕ್ಕೆ, ಖಾಸಗಿ ಉದ್ಯೋಗವನ್ನು ಮಾಡಿಕೊಂಡು ಇವರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ತಯಾರಿ ಮಾಡುವಂತ ವ್ಯವಸ್ಥೆ. 1 ವರ್ಷ ಮನೆಯವರಿಗೆ ಡಿಪೆಂಡ್ ಆಗ್ಲಿಕ್ಕೆ ಇರುವಂತ ವ್ಯವಸ್ಥೆ ಇರುವಂತದ್ದು. ಇದು ಪಕ್ಕಾ ಪ್ಲಾನ್ ಮಾಡುವವರಿಗೆ ಒಳ್ಳೆಯ ಯೋಜನೆ. ಇಲ್ಲ ರೆಗ್ಯುಲರ್ ಡಿಗ್ರಿ ಮಾಡ್ತೇನೆ ಅಂತ ಹೇಳಿದ್ರು ಕೂಡ, ಆ ಡಿಗ್ರಿ ಬೇರೆ ಯಾವುದೇ ಕಾಲೇಜಲ್ಲಿ ಮಾಡ್ತಾ ಇದ್ರು ಕೂಡ ಅವನಿಗೆ ನನಗೆ ಬೇಕಾದಂತ ವ್ಯವಸ್ಥೆಗಳು ನಿರಂತರವಾಗಿರುತ್ತೆ. ಡಿಗ್ರಿ ಆದ್ಮೇಲೆ ಒಂದು ವೇಳೆ 3 ವರ್ಷ ಸತತ ಹೆಣಗಡೆ ಆಗ್ಲೇ ಇಲ್ಲ ಅಂತ ಹೇಳಿದ್ರು ಕೂಡ, 3 ವರ್ಷ ಡಿಗ್ರಿ ಮುಗಿಸಿದ ತಕ್ಷಣನೇ ಅವನಿಗೆ ಒಂದು ಖಾಸಗಿ ಉದ್ಯೋಗವನ್ನ ನಮ್ಮ ಸಂಸ್ಥೆ ಕೊಡಿಸ್ತಾರೆ. ಇದು ಇಡೀ ವ್ಯವಸ್ಥೆಯ ಒಂದು ಯೋಜನೆ. ಇದರಲ್ಲಿ ಯಾವುದು ಕಲಿಯುವುದಿಲ್ಲ ಅಂತಿಲ್ಲ. ಸ್ಪೋಕನ್ ಇಂಗ್ಲಿಷ್ ಉಂಟು, ಕಂಪ್ಯೂಟರ್ ಉಂಟು, ಗ್ರೌಂಡ್ ಪ್ರಾಕ್ಟೀಸ್ ಇದೆ, ಸರ್ಕಾರಿ ಉದ್ಯೋಗ ತರಬೇತಿ ಇದೆ, ಖಾಸಗಿ ಉದ್ಯೋಗ ಸ್ಕಿಲ್ ಕೋರ್ಸ್ಗಳಿದೆ. ಎಲ್ಲವನ್ನ ಮಾಡಿಫೈ ಮಾಡಿಕೊಂಡು ಮಾಡುವಂತ. ಇದಕ್ಕೆ ಸುಮಾರು 40,000 ಚಿಲ್ಡ್ರನ್ ಅಷ್ಟು CSR ಫಂಡ್ ಅಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಬರ್ತದೆ. ನಮ್ಮ ಫೀಸ್ ಅಲ್ಲಿ 40,000 ರೂಪಾಯಿ, ಒಂದು 10-15,000 ರೂಪಾಯಿ ಅವರು ಇಡೀ ವ್ಯವಸ್ಥೆಗೆ ಸ್ಪೆಂಡ್ ಮಾಡ್ಲಿಕ್ಕೆ ಬರುವಂತ. ಅದರಲ್ಲಿ ಅಷ್ಟು ಅವರಿಗೆ ವ್ಯವಸ್ಥೆಗಳು ಇರ್ತವೆ. ಅಷ್ಟು ಖರ್ಚಿನಲ್ಲಿ ಅವರು ಒಂದು ಉದ್ಯೋಗವನ್ನು ಪಡೆಯುವ ವ್ಯವಸ್ಥೆಯನ್ನು ಕೇವಲ 30,000ದಲ್ಲಿ 3 ವರ್ಷದ ಡಿಗ್ರಿಯನ್ನು ಮುಗಿಸಬಹುದು. ಕೇವಲ 30,000, ಅದು ನಮ್ಮದಲ್ಲ ಚಾರ್ಜ್. 30,000 ಯೂನಿವರ್ಸಿಟಿಗೆ ಕಟ್ಟುವಂತ ಚಾರ್ಜ್. ಇದು ಇಡೀ ಒಂದು ವ್ಯವಸ್ಥೆ. ಈಗ ಕ್ಲಾಸ್ನ ಟೈಮಿಂಗ್ಸ್ ಬಗ್ಗೆ ಹೇಳಿದ್ರೆ, ರೆಗ್ಯುಲರ್ ಬ್ಯಾಚ್ ಗಾದ್ರೆ ಹೇಗೆ, ಇನ್ನು ಕರೆಸ್ಪಾಂಡೆನ್ಸ್ ಮಾಡಿ ನಾವು ರೆಗ್ಯುಲರ್ ಬರೋರಿಗೆ ಹೇಗೆ, ಅಥವಾ ನಾವು ರೆಗ್ಯುಲರ್ ಡಿಗ್ರಿ ಮಾಡಿಕೊಂಡು ರೆಗ್ಯುಲರ್ ಡಿಗ್ರಿ ಮಾಡೋದಿದ್ರೆ ಈಗ ರಜೆ ಟೈಮ್ ನಲ್ಲಿ ಆ ಟೈಮ್ ಅನ್ನು ಯುಟಿಲೈಸ್ ಮಾಡಿಕೊಂಡು ಮತ್ತೆ ಅವರನ್ನು ಆನ್ಲೈನ್ ಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಯಾವ್ದಾದ್ರು ಮಿಡ್ಲ್ ಅಲ್ಲಿ ಎಕ್ಸಾಮ್ ಬಂದಾಗ ಸ್ಪೆಷಲ್ ಕ್ಲಾಸ್ಗಳು ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಆರ್ಮಿ ಒಂದು ಎಕ್ಸಾಮ್ ಬಂತು ಅಂತಿದ್ರೆ, ಇವರು ಒಬ್ಬರಲ್ಲ ಇರೋದಲ್ಲ, ಓಲ್ಡ್ ಸ್ಟೂಡೆಂಟ್ಸ್ ನಂದೆಲ್ಲ ಇರ್ತಾರೆ. ಅವರೊಂದು ಟೀಮ್ ಮಾಡಿ ಅವರಿಗೆ ಒಂದು ಸ್ಪೆಷಲ್ ಬ್ಯಾಚ್ ಅನ್ನ ಒಂದು 10 ದಿನದ್ದು 1 ವಾರ. ಈಗ ನಮ್ಮ ಅಗ್ನಿಪಥ ಎಲ್ಲ ಬರುವಾಗ ನೀವು ಒಂದ್ಸತಿ ನಾನು ಇಂಟರ್ವ್ಯೂ ಮಾಡಿದ್ದೆ, 12 ದಿನ 15 ದಿನ ಇಲ್ಲೇ ಇದ್ದುಕೊಂಡು ಅವರಿಗೆ ಕಲೀಲಿಕ್ಕೆ ಬೇಕಂತ ವ್ಯವಸ್ಥೆ. ನಾನಷ್ಟೇ ಹೇಳುದು, ಈಗ ಒಂದು ಸೀರಿಯಸ್ ಪ್ರಯತ್ನ ಪಡುವವನಿಗೆ ಅಂತ ಅಟೆಂಪ್ಟ್, ಸೀರಿಯಸ್ ಅಟೆಂಪ್ಟ್ ಒಂದು 4 ಅಟೆಂಪ್ಟ್ ಅಲ್ಲಿ ಒಂದು ಗ್ಯಾರಂಟಿ ಬರ್ತದೆ, ಯೂನಿಫಾರ್ಮ್ ಹಾಕಿ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಯೋಜನೆ ಹೇಗಿರ್ತದೆ ಅಂದ್ರೆ, ರೆಗ್ಯುಲರ್ ಡಿಗ್ರಿ ಮಾಡೋದಿದ್ರೆ, ರೆಗ್ಯುಲರ್ ಡಿಗ್ರಿ ಮಾಡ್ಕೊಂಡು ಬರೋದಾದ್ರೆ ಆನ್ಲೈನ್ ಕ್ಲಾಸ್ ಅವನಿಗೆ ಈಗ ರಜೆದಲ್ಲಿ ತಗೊಂಡು ಆನ್ಲೈನ್ ಕ್ಲಾಸ್ಗೆ ಇದು ಮಾಡಬಹುದು, ಮತ್ತೆ ರಜೆಗಳು ಸಿಕ್ಕಿದಾಗ ಬರ್ಬೋದು. ಮತ್ತೆ ಕಂಪ್ಯೂಟರ್ ಅದಕ್ಕೆ ಪೂರಕವಾದಂತಹ ಗ್ರೌಂಡ್ ಪ್ರಾಕ್ಟೀಸ್ ಇಂಥದ್ದೆಲ್ಲ ವೀಕೆಂಡ್ ಅಲ್ಲಿ ಸಿಗ್ತದೆ. ಮತ್ತೆ ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡೋದಾದ್ರೆ 1 ವರ್ಷ ಅವನಿಗೆ ಇಲ್ಲಿ ತರಬೇತಿ ಕೊಡ್ತಾರೆ, ಫುಲ್ ರೆಗ್ಯುಲರ್ ತರಬೇತಿ. ಅದು 1 ವರ್ಷದಲ್ಲಿ, ಹೌದು, ಫುಲ್
ಫುಲ್ ಡೇ ಅಂದ್ರೆ 9:30 ಬರ್ಲಿಕ್ಕೆ ಅಂತ 3:45ಗೆ ಬಿಡ್ತೇವೆ, 3:45ಗೆ ಕ್ಲಾಸ್ ಎಂಡ್ ಆಗ್ತದೆ. ಮತ್ತೆ ವೀಕೆಂಡ್ ಅಲ್ಲಿ ಶನಿವಾರ ರಜೆ ಇರ್ತದೆ, ಭಾನುವಾರ ಅವರಿಗೆ ಆರ್ಮರ್ ಫೋರ್ಸಸ್ ಟ್ರೈನ್ ಮಾಡೋರಾದ್ರೆ ಗ್ರೌಂಡ್ ಪ್ರಾಕ್ಟೀಸ್, ಫಿಸಿಕಲ್ ಫಿಟ್ನೆಸ್ ಗ್ರೌಂಡ್ ಪ್ರಾಕ್ಟೀಸ್ ಇರ್ತದೆ. ಸೊ ಈ ರೀತಿಯಾಗಿ ವ್ಯವಸ್ಥೆ. ಒಟ್ಟಾರೆಯಾಗಿ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅವರಿಗೆ, ಅಂದ್ರೆ ಇಲ್ಲಿ ಬಂದು ರೆಡಿ ಆಗೋದ್ರೊಳಗೆ, ಅಂದ್ರೆ ಈಗ ಅವರಿಗೆ ಎಕ್ಸಾಮ್ ಬರೀಬೇಕು ಅಂತಿದ್ರೆ ಆ ಟೈಮಲ್ಲಿ ನೀವು ಫ್ರೀ ಬಿಡ್ತೀವಿ. ಈಗ ಕರೆಸ್ಪಾಂಡೆನ್ಸ್ ಇದ್ರು ಎಕ್ಸಾಮ್ ಬರೀಬೇಕಾಗ್ತದೆ, ಆ ಟೈಮಲ್ಲಿ ಫ್ರೀ ಬಿಡ್ತೇವೆ. ಮತ್ತೊಂದು ಏನಂತ ಹೇಳಿದ್ರೆ, ಹಾಗೆ ಹೇಳಿದೆಲ್ಲ, ಈಗ ಓಪನ್ ಯೂನಿವರ್ಸಿಟಿನಲ್ಲಿ ಇರ್ಬೋದು ಅಥವಾ ರೆಗ್ಯುಲರ್ ಡಿಗ್ರಿ ಮಾಡುವಂತ ಮಕ್ಕಳು ಇರ್ಬೋದು, ಯಾವ್ದಾದ್ರು ಪರ್ಟಿಕ್ಯುಲರ್ಲಿ ಸಬ್ಜೆಕ್ಟ್ ಅಲ್ಲಿ ತುಂಬಾ ವೀಕ್ ಇದ್ದಾರೆ, ಅವರಿಗೆ ಡಿಗ್ರಿಯಲ್ಲಿ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ಅದಕ್ಕೂ ನಮ್ಮಿಂದ ಏನಾಗ್ತದೆ, ನಮ್ಮ ಫ್ಯಾಕಲ್ಟಿಯನ್ನು ಉಪಯೋಗಿಸಿಕೊಂಡು ಅದಕ್ಕೂ ಪೂರಕವಾದಂತಹ ತರಬೇತಿಯನ್ನ ಡಿಗ್ರಿ ಕಂಪ್ಲೀಟ್ ಮಾಡ್ಲಿಕ್ಕೆ ಕೂಡ ಕೊಡ್ತೀವಿ. ಕೆಲವರಿಗೆ ಭಯ ಇರ್ತದೆ, ಕರೆಸ್ಪಾಂಡಿಂಗ್ ಡಿಗ್ರಿ ಹೇಗಪ್ಪ ಮಾಡೋದು, ಅಲ್ಲಿ ಬಂದ ಸ್ಟಡಿ ಮೆಟೀರಿಯಲ್ ಸಾಕಾಗ್ತದ, ಬಟ್ ಅದಕ್ಕೂ ಬ್ಯಾಕಪ್ ಇದೆ ಉಚಿತವಾಗಿ. ಯಾವುದೇ ಸಿಂಗಲ್ ₹1 ಡಿಗ್ರಿಯ ನೆಪದಲ್ಲಿ ವಿದ್ಯಾಮಾತ ಅಕಾಡೆಮಿ ತಗೊಳ್ಳೋದಿಲ್ಲ. ಇದು ಮಾರ್ಗದರ್ಶನವನ್ನು ಅಡಿಷನಲ್ ಸಪೋರ್ಟ್ ಆಗಿ ಮಾಡುವಂಥದ್ದು. ಡಿಗ್ರಿ ಒಂದು ವೇಳೆ ಮಾಡುವುದೇ ಇಲ್ಲ ಅಂತ ಹೇಳಿದ್ರೆ ನಮಗೇನು ಟೆನ್ಷನ್ ಇಲ್ಲ, ಅವನು PUC ಬೇಸ್ ಮೇಲೆ ಅವನನ್ನು ಪ್ರಿಪೇರ್ ಮಾಡ್ತೀವಿ. ಈಗ ಫಸ್ಟ್ ಕ್ಲಾಸ್ ಡಿಗ್ರಿ ಮಾಡೋದು. ನಿಮಗೆ ಮತ್ತೊಂದು ವಿಷಯ ಗೊತ್ತಿರಲಿ, ಅದು ಇನ್ನೂ ಕೂಡ ನಾವು ಅನೌನ್ಸ್ಮೆಂಟ್ ಮಾಡಲಿಲ್ಲ, ಅಫಿಷಿಯಲ್ ಲೆಟರ್ ಬರಲಿಲ್ಲ. ನೋಡಿ, ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ಒಬ್ಬರು HM ನ ಮಗ ಬರ್ತಾರೆ. ಆ HM ಅವರಿಗೆ ಟೆನ್ಷನ್ ಏನಂತ ಹೇಳಿದ್ರೆ, ಮಗ 10th ನಂತರ ಓದುದಿಲ್ಲ ಅಂತ ಕೂತ್ಕೊಳ್ತಾನೆ. ನಾನು ಅದಕ್ಕೆ ಹೇಳ್ತೇನೆ, ನಮ್ಮ ಕೈ ಕೊಡಿ ಅವನು, ನಾನು ಪ್ರಿಪೇರ್ ಸರ್. ನೀವು ನಂಬಲ್ಲ, 10th ಓದಿ ಅವನು ಈಗ 10th ಬೇಸ್ಡ್ ನಮಗೆ ಒಂದೇ ಒಂದು ಆಪ್ಷನ್ ಇದ್ದದ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್, SSC GD, ಜನರಲ್ ಡ್ಯೂಟಿ ಪೊಲೀಸ್ ಸೆಂಟರ್. ಸರ್ ಅವನಿಗೆ ಏನಂತ ಹೇಳಿದ್ರೆ ಆರ್ಮಿದೇ ಕ್ರೇಜ್, ಅವನು ಬೇರೆ ಏನು ಯೋಚನೆ ಮಾಡ್ತಾ ಇಲ್ಲ, ಅದಕ್ಕೆ ಹೋಗ್ಬೇಕು. 18 ವರ್ಷ ಆಗಿದೆ, ಅದರಿಂದ ಅವನು ಹೋಗ್ತಾ ಇಲ್ಲ, ಮನೇಲಿ ಕೂತಿದ್ದ. ಈಗ 18 ವರ್ಷ ಆಗಿದೆ ಸರ್. ಅವನನ್ನ ಪ್ರಿಪೇರ್ ಮಾಡಿ ಈಗ ಅವನು SSC GD, ಜನರಲ್ ಡ್ಯೂಟಿ ಪೊಲೀಸ್ಗೆ, ಇದರಲ್ಲಿ ಆರ್ಮಿಗೆ ಸೆಲೆಕ್ಷನ್ ಆಗಿದೆ. 10th ಓದಿರೋ ಹುಡುಗ ಸರ್. ಯಾವುದು ಆಗಲ್ಲ ಅಂತ ಇಲ್ಲ ಸರ್, ಮನಸ್ಸು ಅವರಿಗೆ ಮನಸ್ಸು. ನೋಡಿ, ನಾನು ಎಲ್ಲ ಹುಡುಗರ ಹತ್ರ ಬಂದು ಇಲ್ಲಿ ಕೂತಾಗ ಕೌನ್ಸಿಲಿಂಗ್ ನಂತರ ಕೇಳೋದು, ಯಾರದ್ದು ಮಾರ್ಕ್ ಮತ್ತೆ ರ್ಯಾಂಕ್ಸ್ ಕೇಳಲ್ಲ ಸರ್, ಮಾರ್ಕ್ಸ್ ಕೇಳಲ್ಲ. ನಾನು ಇಷ್ಟೇ ಕೇಳೋದು, ನಿನ್ನ ಇಂಟ್ರೆಸ್ಟ್ ಏನು, ನೀನು ಎಷ್ಟು ಹಠ ಮಾಡ್ತೀಯ. ನಾನು ಮಕ್ಕಳ ಹತ್ರ ಕೇಳುದೇನಂದ್ರೆ, ನೀನು ಎಷ್ಟು ಹಠ ಮಾಡ್ತೀಯ, ಹಠ ಮಾತ್ರ ಕೇಳುದು. ಹಠ ಇದ್ರೆ ಅಂತವನನ್ನು ಎಂತ ದಡ್ಡ ಇದ್ರು ಕೂಡ ಅವನಿಗೆ ಬೇರೆ ದಾರಿಯನ್ನು ಹುಡುಕಿ, ಅವನ ಇಂಟ್ರೆಸ್ಟ್ ಅನ್ನು ಹುಡುಕಿ ಅವನಿಗೆ ಜಾಬ್ ಕೊಡಿಸಲಿಕ್ಕೆ ಆಗ್ತದೆ. ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮಾರ್ಕ್ಸ್ ರ್ಯಾಂಕ್ ಅಂತ ಹೇಳಿ ಅದರಲ್ಲಿ ಇರ್ತಾರೆ ಹೊರತು ಅವರ ತಲೆಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ನಾವು ಯಾಕೆ ಪ್ರಿಪೇರ್ ಆಗ್ಬೇಕು, ನಂಗೆ ಒಳ್ಳೆ ಮಾರ್ಕ್ಸ್ ಇದೆಯಲ್ಲ ಅಂತವ್ರು ನಾವು ರಿಪೇರ್ ಮಾಡಕ್ಕಾಗಲ್ಲ. ಸೊ ಆ ರೀತಿ ಅಂದ್ರೆ ನಾನು ಇಷ್ಟೇ ಹೇಳೋದು, ಸರ್ಕಾರಿ ಉದ್ಯೋಗದ, ಬ್ಯಾಂಕಿಂಗ್ ಉದ್ಯೋಗದ, ಆರ್ಮಿ ಪೊಲೀಸ್ನ ಉದ್ಯೋಗದ, ಇಂತಹ ಉದ್ಯೋಗಕ್ಕೆ ನೀವು ಲಾಂಗ್ ಟೈಮ್ ಸುಮ್ಮನೆ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡು ಲೈಫ್ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗೋದು, ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡ್ಕೊಂಡು ಇದಕ್ಕೆ 50-50 ಕೊಡಿ. 50% ಇದಕ್ಕೆ ಕೊಡಿ, ಎಜುಕೇಶನ್ಗೆ 50% ಸ್ಕಿಲ್ಗೆ ಕೊಡಿ ಅಥವಾ ತರಬೇತಿಗೆ ಕೊಡಿ, ಖಂಡಿತ ಗೆಲ್ತೀವಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ನೋಡಿ, ನಾವು ಬರೀ ಎಜುಕೇಶನ್ಗೆ ಜಾಸ್ತಿ ಪ್ರಿಪರೇಷನ್ ಕೊಡ್ತೀವಿ. ಆದ್ದರಿಂದಾಗಿ ನಾವು ಸ್ಕಿಲ್ ಅನ್ನು ರೂಢಿಸಿಕೊಳ್ಳದೆ ಇರುವುದೇ ಇಲ್ಲಿನ ಅವ್ಯವಸ್ಥೆಗೆ ಕಾರಣ ಆಗಿದೆ. ಇಲ್ಲದಿದ್ರೆ ನಮಗಿರತಕ್ಕಂತ ರ್ಯಾಂಕ್ ಮಾರ್ಕ್ಸ್ಗೆ ಇವತ್ತು ಕರ್ನಾಟಕದಲ್ಲಿ ಇರ್ಬೋದು, ಥ್ರೂಔಟ್ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಎಲ್ಲ ಆಫೀಸರ್ಗಳು ನಮ್ದೇ ಇರಬೇಕು. IAS ನಲ್ಲಿ ಟಾಪರ್ ನಾವೇ ಇರಬೇಕು, KS ನಲ್ಲಿ ಟಾಪರ್ ನಾವೇ ಇರಬೇಕು. ಯಾಕೆ ಆಗ್ತಾ ಇಲ್ಲ, ಯೋಚನೆ ಮಾಡ್ಬೇಕಲ್ಲ. ಇದು ಟೋಟಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕೀಮ್. ಎಸ್, ಅಂದ್ರೆ ನಾನು ನೋಡಿ, ಈಗ ನೀವು ಅಲ್ಲಿ ನೋಡಿದ್ರೆ ಬೇಸಿಗೆ ಶಿಬಿರ ನಡೀತೇವೆ. ಬೇಸಿಗೆ ಶಿಬಿರದಲ್ಲಿ ಬರುವ ಪೋಷಕರಿಗೆ ನಾವು ಹೇಳ್ತೇವೆ, ನನ್ನ ಹತ್ರ ಬಂದು ಕೇಳ್ತಾರೆ, ನನ್ನ ಮಗ 9th ಇಂಗ್ಲಿಷ್ ಪ್ರಾಬ್ಲಮ್ ಇದೆ, ಮ್ಯಾಥ್ಸ್ ಪ್ರಾಬ್ಲಮ್. ನಾನು ಅವರಿಗೆ ಹೇಳ್ತೀವಿ, ನೋಡಿ ನೀವು ಟ್ಯೂಷನ್ ಕೊಡ್ಬೇಡಿ, ಪ್ರತಿ ವರ್ಷ ಟ್ಯೂಷನ್ ಕೊಡೋದು. 8ನೇ ಕ್ಲಾಸ್ಗೆ ಟ್ಯೂಷನ್, 9ನೇ ಕ್ಲಾಸಿಗೆ, ಆ ವರ್ಷದ ಸೊಲ್ಯೂಷನ್ ಅನ್ನು ಮಾತ್ರ ಪೋಷಕರು ಯೋಚನೆ ಮಾಡ್ತಾರೆ. ಮ್ಯಾಥ್ಸ್ ಪ್ರಾಬ್ಲಮ್ ಇದ್ರೆ ಏನ್ ಮಾಡ್ಬೇಕು, ಸೊಲ್ಯೂಷನ್ ಹುಡುಕ್ಬೇಕು. ಈಗ ನಮ್ಮಲ್ಲಿ ಮ್ಯಾಥ್ಸ್ ಕ್ಲಬ್ ಇದೆ. ಮ್ಯಾಥ್ಸ್ ಕ್ಲಬ್ ಅಲ್ಲಿ 6 ತಿಂಗಳು ಬಂದಿರತಕ್ಕಂತ ಹುಡುಗರಿಗೆ ಯಾವತ್ತಿಗೂ ಮ್ಯಾಥ್ಸ್ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುದಿಲ್ಲ. ಅಂದ್ರೆ ಇದೊಂದು ಸೊಲ್ಯೂಷನ್ ಕೊಡುವಂಥದ್ದು. ಸೊ ಈ ರೀತಿಯಾಗಿ ಸೊಲ್ಯೂಷನ್ ಬಗ್ಗೆ ನಾವು ಪೇರೆಂಟ್ಸ್ ಆಲೋಚನೆ ಮಾಡಬೇಕು. ಇಡೀ ಒಂದು ವ್ಯವಸ್ಥೆ ನಡೆಯುವಂತದ್ದೇ ಅದೇ ರೀತಿಯಾಗಿ. ಸೊ ಅದರಿಂದ ನೀವು ಪೋಷಕರಿಗೆ ಹೇಳುವಂತದ್ದು, ಸೊಲ್ಯೂಷನ್ ಹುಡುಕಿ, ಬರೀ ಟ್ಯೂಷನ್ ಅನ್ನ ಕೊಡಬೇಡಿ, ಸೊಲ್ಯೂಷನ್ ಹುಡುಕಿ. ಸೊಲ್ಯೂಷನ್ ಕೊಡದಿದ್ರೆ ಆಫ್ಟರ್ PU ಇರ್ಬೋದು ಅಥವಾ PUC ಗೆ ಬರುವಾಗ ನೀವು ಯಾವುದೇ ಕಾಂಪಿಟೇಟಿವ್ ನಾವು ಬರೀಬೇಕಾದ್ರೆ ಅದು ಸಮಸ್ಯೆ ಆಗುತ್ತೆ.
ಸೊ ಅದರ ಜೊತೆಗೆ ಈಗ ನಿಮ್ಮಲ್ಲಿ ಆಯ್ಕೆಯಾಗಿ ಈಗ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸೇವೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ಒಂದು ನೀವು ಮಾಸಿಕ ಒಂದು ಸಂಚಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸೊ ಅದರ ವಿಚಾರಗಳು ಹೇಗೆ, ಏನು ಅದರಲ್ಲಿ ಏನೆಲ್ಲ ವಿಚಾರಗಳು ಸಿಗ್ತಾ ಇದೆ ವಿದ್ಯಾರ್ಥಿಗಳಿಗೆ? ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಸ್ಪರ್ಧಾತ್ಮಕಕ್ಕೆ ಪೂರಕವಾಗಿ ಏನೆಲ್ಲ ಇಲ್ಲ ಅದನ್ನು ಹುಡುಕಿ ನಾವು ಮಾಡೋದೇ ಕೆಲಸ ಮಾಡ್ತೇವೆ. ಒಂದು 24 ಗಂಟೆ ಕಾರ್ಯಾಚರಣೆ ಮಾಡುವಂತಹ ಗ್ರಂಥಾಲಯ, ಮತ್ತೆ ಈಗ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಮ್ಯಾಗಝಿನ್ ಅನ್ನ ತಂದಿದ್ದೇವೆ. ಈಗ ಪ್ರಚಲಿತ ವಿದ್ಯಮಾನಗಳು 2 ವಿಧದಲ್ಲಿ ಸಿಗ್ತದೆ. ಒಂದು ನಾವು ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಡೈಲಿ ಒಂದು 6-7 ಕ್ವಶನ್ಸ್ ಗಳನ್ನ ಥ್ರೂಔಟ್ ನಮ್ಮ ದೇಶ ವಿದೇಶಗಳ ಸುದ್ದಿಯ ಒಂದು ಪ್ರಚಲಿತ ವಿದ್ಯಮಾನದ ಬುಲೆಟಿನ್ ಅನ್ನು ಬಿಡುವಂತದ್ದು, ಮತ್ತೊಂದು ದಿನದಲ್ಲಿ 10 ಕ್ವಶನ್ ಅಂಡ್ ಆನ್ಸರ್ ಅನ್ನು ಕೊಡುವಂತದ್ದು. ಇದು ಉಚಿತವಾಗಿ ನಡೀತಿದೆ. ಮತ್ತೆ ಮಾಸಿಕವಾಗಿ ಯಾರಿಗಾದ್ರೂ ಇದು ನಮ್ಮಲ್ಲಿ ಏನು ಮ್ಯಾಗಝಿನ್ಸ್ ಬೇಕಾದ್ರೆ ಅದು ಕೂಡ ಆಗಿದೆ. ಅದರ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ಆರ್ಮಿಗೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಕೀರ್ತನ ಅಂತ ಹುಡುಗ ಆಯ್ಕೆ ಫಸ್ಟ್ ಬೇಸಿಕ್ಸ್ ನಮ್ಮಲ್ಲಿ ಮಾಸಿಕ ಬರ್ಬೇಕು ಅಂತ ಹೇಳಿ ಅವರು ಅದನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಅಲ್ಲದೆ ಇತ್ತೀಚೆಗೆ ನಮ್ಮಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಬಸವರಾಜ್ ಮುದವಿ ಅವರು ಕೂಡ ಅಷ್ಟೇ. ನೆಕ್ಸ್ಟ್ ನಾವು ಒಂದು ಯೋಜನೆ ಅವರ ಕಡೆಯಿಂದ ಒಂದು ಅವೇರ್ನೆಸ್ ಎಕ್ಸಾಮ್ಸ್ ಅನ್ನು ಕೂಡ ಮಾಡಬೇಕು, ಅದಕ್ಕೆ ಪ್ರೈಸ್ ಅನ್ನು ಕೂಡ ನಾವು ಕೊಡ್ತೇನೆ ಅಂತ. ಇಂತಹ ಕಾರ್ಯಕ್ರಮಗಳಲ್ಲಿ ಕೂಡ ಬಹುತೇಕ ನಮಗೆ ಈಗ ಆರ್ಮಿ ಇರ್ಬೋದು, ಆರ್ಮಿಯಲ್ಲಿ ಕೂಡ ನಮಗೆ CSR ಫಂಡ್ ಮೂಲಕ ನಡೆಯುತ್ತಿರುವಂತದ್ದು. ಅಂದ್ರೆ ವರ್ಷದಲ್ಲಿ ಒಂದು 6 ಲಕ್ಷ ರೂಪಾಯಿ ನಾವು ಆರ್ಮಿಗೋಸ್ಕರ, ಅಂದ್ರೆ ನಮ್ಮಲ್ಲಿ ಎಲ್ಲ ಯಾವುದೇ ತರಬೇತಿ ಬರುವ ಆರ್ಮಿಗೆ ಬರುವಂತವರಿಗೆ ಉಚಿತ ತರಬೇತಿಯನ್ನ ಸಂಸ್ಥೆ ಕೊಡ್ತದೆ 50 ಮಕ್ಕಳಿಗೆ ಪ್ರತಿ ವರ್ಷ. ಅದಕ್ಕೆ ಸುಮಾರು 6 ರಿಂದ 7 ಲಕ್ಷ ರೂಪಾಯಿ ನಮ್ಮ ಎಕ್ಸ್ಪೆಂಡಿಚರ್ ಇದೆ. ಅದಕ್ಕೆ ಟ್ರೈನರ್ ಇರ್ಬೋದು, ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳಿರ್ಬೋದು, ಅದಕ್ಕೆ ಕೂಡ ಪೂರಕವಾಗಿ ವಿದ್ಯಾರ್ಥಿಗಳು ಅದಕ್ಕೆ ಸಹಾಯವನ್ನ ನಮ್ಮಲ್ಲಿ ಸೆಲೆಕ್ಷನ್ ಆಗಿ ಅಧಿಕಾರಿಗಳಾಗಿರ್ತಕ್ಕಂಥವ್ರಿರ್ಬೋದು, ಸೈನ್ಯದಲ್ಲಿ ಇರ್ತಕ್ಕಂಥವರಿಗೂ, ಬೇರೆ ನನ್ನ ಆತ್ಮೀಯ ಒಡನಾಡಿಗಳ ಸಂಸ್ಥೆಗಳಿವೆ ಕೆಲವು ಬೆಂಗಳೂರಿನಲ್ಲಿ ನಾವು ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರೆಲ್ಲ ಸೇರಿ ಒಂದು CSR ಫಂಡ್ ಇರ್ಬೋದು, ಇದರ ಮೂಲಕ ನಮಗೆ ಸಹಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಇನ್ನೊಂದು ಹೆಗ್ಗಳಿಕೆ ಅನ್ನುವಂಥದ್ದು. ಹೌದು, ಫಸ್ಟ್ ಟೈಮ್ ಕರಾವಳಿಯಲ್ಲಿ ಮ್ಯಾಗಝಿನ್ ತಂದದ್ದು. ಸೊ ಅದು ಈಗ ಇಷ್ಟು ಜನರಿಗೆ ತಲುಪ್ತಾ ಇದೆ, ಅದಕ್ಕೆ ರೆಸ್ಪಾನ್ಸ್ ಹೇಗಿದೆ? ಒಳ್ಳೆ ರೆಸ್ಪಾನ್ಸ್ ಇದೆ. ಈಗ ನಾವು ಪುತ್ತೂರು, ಕಡಬ ಮತ್ತು ಸುಳ್ಯ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಂಥಾಲಯಗಳೇನಿದೆ, ಗ್ರಾಮ ಪಂಚಾಯತ್ ಅವರಿಗೆ ಎಲ್ಲ ಒಂದು ಮ್ಯಾಗಝಿನ್ ಕಳಿಸಿದ್ವಿ ಮೊನ್ನೆ. ಮತ್ತೆ ನಮ್ಮ ಅದರ ಪ್ಯಾಂಪ್ಲೆಟ್ ಅನ್ನು ಕಳಿಸಿ, ಇದನ್ನು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಈ ಯೂಟ್ಯೂಬ್ ಚಾನಲ್ ಸೇರಿ ನಿಮ್ಮ ಯಾರಿಗೆ ಇಂಟ್ರೆಸ್ಟ್ ಮಕ್ಕಳು ಇದ್ದಾರೆ ಅದನ್ನು ಉಚಿತವಾಗಿ ನೀವು ದಿನನಿತ್ಯದ ಮಾಹಿತಿಗಳನ್ನ ಪಡ್ಕೊಳ್ಳಿ ಅನ್ನುವಂಥದ್ದು. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಗಾಗಲೇ ನಮ್ಮಲ್ಲಿ ಯೂಟ್ಯೂಬ್ ಚಾನಲ್ ಇದರಲ್ಲೆಲ್ಲ ಸುಮಾರು ಒಂದು 3,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ದಿನನಿತ್ಯ ಅದನ್ನ ಪಡ್ಕೊಳ್ತಾ ಇದ್ದಾರೆ, ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಸೊ ಈಗ ನಿಮ್ಮ ಈ ಕೋರ್ಸ್ಗಳು ಸೊ ಯಾವಾಗಿಂದ ಆರಂಭ ಆಗುತ್ತೆ? ಅಂದ್ರೆ ಇನ್ನೇನು ರಜಾ ಅವಧಿ ಮುಗಿದು ರೆಗ್ಯುಲರ್ ಆಗಿ ಅಥವಾ ಬೇರೆ ಕ್ಲಾಸ್ಗಳಿಂದ ಆರಂಭ ಆಗುತ್ತೆ. ಸೊ ಈಗ ಎನ್ರೋಲ್ ಆಗಬೇಕಿದ್ರೆ ಯಾವಾಗ ಬರ್ಬೋದು, ಹೇಗೆ ಬರ್ಬೋದು? ಇಲ್ಲ, ಎನ್ರೋಲ್ ಸ್ಟಾರ್ಟ್ ಆಗಿ ಈಗ ಆಲ್ರೆಡಿ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಈಗಾಗಲೇ ಕರೆಸ್ಪಾಂಡಿಂಗ್ ಡಿಗ್ರಿ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಒಂದು 30-32 ಮಕ್ಕಳು ನಮ್ಮಲ್ಲಿ ಆಲ್ರೆಡಿ ಇದ್ದಾರೆ. ಅದರಲ್ಲಿ 18 ಮಕ್ಕಳು ಆರ್ಮಿಗೆ ಫೋಕಸ್ ಮಾಡುವಂತ ಮಕ್ಕಳು. ಅವರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಡಿಗ್ರಿ ಬೇಕು, ಆದ್ರೆ ಟೈಮ್ ವೇಸ್ಟ್ ಮಾಡ್ಲಿಕ್ಕಿಲ್ಲ. ಸೊ ಅವರು ಡಿಗ್ರಿ ಬೇರೆ ಮಾಡಿಕೊಂಡು ನಮ್ಮಲ್ಲಿ ಆರ್ಮಿಗೆ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಮತ್ತೆ ಉಳಿದ ಮಕ್ಕಳು ಅಡ್ಮಿನಿಸ್ಟ್ರೇಷನ್ ಈಗ ಬೆಂಗಳೂರಿಂದ ಬಂದಿದ್ದಾರೆ. ಬೆಂಗಳೂರು, ಚಿತ್ರದುರ್ಗ ಮತ್ತೆ ನಮ್ಮ ಬಡಕಾಲ ಆ ಕಡೆಯಿಂದ ಭಾಗದಿಂದೆಲ್ಲ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲದೆ ಲೋಕಲ್ ಅಲ್ಲಿ ಕೂಡ ತುಂಬಾ ಮಕ್ಕಳು ಕೂಡ ಇದ್ದಾರೆ. ಸೊ ಈಗಾಗಲೇ ಶುರು ಆಗಿದೆ. ಈಗ ಇನ್ನು ನಮಗೆ 1.5 ತಿಂಗಳು ನಮ್ಮಲ್ಲಿ ಟೈಮ್ ಇರ್ತದೆ, ಅಷ್ಟು ಒಳಗಡೆ ಎನ್ರೋಲ್ ಆಗಬಹುದು. ಮತ್ತೆ 2ನೇ ಹಂತದಲ್ಲಿ ಮತ್ತೆ ಡಿಗ್ರಿಯವರಿಗೂ ಕೂಡ ಅವಕಾಶ ಇದೆ. ಡಿಗ್ರಿಯಿಂದ ಪೋಸ್ಟ್ ಗ್ರಾಜುಯೇಷನ್ ನಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಪೋಸ್ಟ್ ಗ್ರಾಜುಯೇಷನ್ ಕೂಡ ಈ ರೀತಿಯಾದಂತಹ ವ್ಯವಸ್ಥೆಗೆ ನಾವು 2ನೇ ಹಂತದ ಯೋಜನೆಯನ್ನು ಕೂಡ ತರ್ತಾ ಇದ್ದೀವಿ. ಡಿಗ್ರಿ ಮುಗಿಸಿದವರಿಗೆ ಕೂಡ ಈ ಯೋಜನೆ ಅನ್ವಯ. ಈಗ ಬ್ಯಾಚ್ಗಳು ಹೇಗೆ ಅಂದ್ರೆ ಈಗ ಆಲ್ರೆಡಿ ಜನ ಬಂದಿದ್ದಾರೆ ಅಂತ ಹೇಳಿ ಈಗ ಎಷ್ಟು ಜನರಿಗೆ ಅವಕಾಶಗಳಿದೆ ಹೇಗೆ? ಇನ್ನು ನೋಡಿ, ಟೋಟಲ್ ಒಂದು ಕ್ಲಾಸ್ ರೂಮ್ ನ ಬ್ಯಾಚ್ ಇರುವಂತದ್ದು 40. ಅದು ಟೀಮ್, ಒಂದು 40 ಟೀಮ್ ನಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಟೀಮ್ ಮಾಡ್ತೀವಿ. ಇದರಲ್ಲಿ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಸೊ ಟೀಮ್ ಮಾಡ್ತೀವಿ. ಮತ್ತೆ ಇನ್ನೊಂದು ಬ್ಯಾಚ್ ಅಂದ್ರೆ ಮತ್ತೆ 40, ಇನ್ನೊಂದು 40 ಜನಕ್ಕೆ ಒಟ್ಟು ನಮ್ಮಲ್ಲಿ ಸಿಗುವಂತದ್ದೇ 100 ಜನಕ್ಕೆ ಅವಕಾಶ. ಇದರಲ್ಲಿ ಇರುವಂತ ಇಡೀ ಯೋಜನೆ ಅವಕಾಶ ಇರುವಂತದ್ದು 100 ಮಕ್ಕಳಿಗೆ. ಈ ವರ್ಷ ಅಷ್ಟೇ ತಗೊಳ್ಳೋದು, ಅದಕ್ಕಿಂತ ಜಾಸ್ತಿ ತಗೊಳ್ತೀವಿ. ಅದರಲ್ಲಿ ರಿಸಲ್ಟ್ ತರಬೇಕು ಅನ್ನೋದು. ಸೊ ನೆಕ್ಸ್ಟ್ ಮತ್ತೆ ಎಕ್ಸ್ಟೆಂಡ್ ಆಗ್ಬಹುದು. ಸೊ ಈಗಾಗಲೇ ತರಬೇತಿ ಪ್ರಾರಂಭ ಆಗಿದೆ. ಸೊ ಇನ್ನೂ ಕೂಡ ಆಸಕ್ತರು ಬಂದು ಸೇರಿಕೊಳ್ಳಿ. ಖಂಡಿತವಾಗ್ಲು ಇನ್ನೊಂದು 42 ಮಂದಿಗೆ ನಮ್ಮಲ್ಲಿ ಅವಕಾಶ ಇರ್ತದೆ. ಸೊ ಇನ್ನು ಅವರು ಅವಕಾಶವನ್ನ ಉಪಯೋಗಿಸಿಕೊಂಡು. ಸೊ
ಸೊ ಈಗ ಫೈನಲ್ ಆಗಿ ಏನ್ ಹೇಳ್ತೀವಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಎವ್ರಿ ಟೈಮ್ ಅಲ್ಲಿ ನಾವು ಕೇಳ್ತಾ ಇರ್ತೇವೆ. ಸೊ ಈ ಟೈಮ್ ಅಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಅಲ್ಲ, ನನ್ನ ಲೈಫಲ್ಲಿ ಆಗಿದ್ದನ್ನ ನಾನು ಪುನರಾವರ್ತನೆ ಇನ್ನೊಂದ್ಸರಿ ಅವಲೋಕನ ಮಾಡಿದಾಗ, ನಾನು PUC ಮಾಡಿದೆ, ನಾನು ಡಿಗ್ರಿ ಮಾಡಿದೆ, 2 ಸತಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರುತ್ತೆ, 1 ಸತಿ ಜಸ್ಟ್ ಮಿಸ್ ಅಲ್ಲಿ ಹೋದೆ. ನನ್ನ ದೊಡ್ಡ ಡ್ರೀಮು ಸಬ್ ಇನ್ಸ್ಪೆಕ್ಟರ್ ಇತ್ತು. ನನ್ನ 7ನೇ ಕ್ಲಾಸಿಂದ ನನ್ನ ಹತ್ರ ಯಾರು ಕೇಳಿದ್ರು ಕೂಡ ಎಂತ ಆಗ್ಬೇಕು ಹೇಳಿದ್ರೆ ನನಗೆ ಸಬ್ ಇನ್ಸ್ಪೆಕ್ಟ್ರೆ ಅದೇ ಆಗ್ಬೇಕು, ಇಲ್ದಿದ್ರೆ ಮಿಲಿಟರಿ ಹೋಗ್ಬೇಕು ಅಂತ ಆಸೆ ಇತ್ತು. ಒಟ್ಟು ಆ ರೀತಿಯಾದಂತಹ ಗುಂಪಿನಲ್ಲೇ ಇದ್ದೆ. ಆದ್ರೆ ಅವತ್ತು ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ. ಬಟ್ ನನಗೆ ಇವತ್ತು ದೇವರು ಯೋಗ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡುವಂತ ಯೋಗವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಕೇವಲ ನೀವು ಡಿಗ್ರಿ 3 ವರ್ಷ ಜಾಲಿ ಆಗ್ತದೆ, 3 ವರ್ಷ ಜಾಲಿ ಮಾಡುವ ಅನ್ನೋ ಮನಸ್ಥಿತಿ, ಯಾರೋ ಒಬ್ಬ ಫ್ರೆಂಡ್ ಹೋಗ್ತಾನೆ ನಾನು ಕೂಡ ಹೋಗ್ತೇನೆ, ಆ ರೀತಿಯಾದಂತ ವಿಷಯಗಳನ್ನ ಬಿಟ್ಟು ವಿದ್ಯಾರ್ಥಿಗಳು ಮನೆಯ ಪರಿಸ್ಥಿತಿ, ನಿಮ್ಮ ಜೀವನ, ಫ್ಯೂಚರ್, ನೀವು ಏನಾಗ್ಬೇಕು, ಅದಕ್ಕೆ ಬೇಕಾದಂತಹ ಅಡಿಪಾಯ ಎಲ್ಲವನ್ನ ಯೋಚನೆ ಮಾಡಿ. ಪೋಷಕರು ಅಷ್ಟೇ, ಅವರು ಹೇಳಿದ್ರು ಇವರು ಹೇಳಿದ್ರು ಅನ್ನೋದಕ್ಕಿಂತ ಮಕ್ಕಳಿಗೆ ಏನನ್ನ ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಹತ್ರ ನೀವು ಅವ್ರು ಬಾಯಿ ಬಿಡುದಿಲ್ಲ. ಅದಕ್ಕೆ ವಿದ್ಯಾಮಾತದ ಬಾಗಿಲು ಯಾವತ್ತೂ ತೆರೆದಿರ್ತದೆ. ಕೌನ್ಸಿಲಿಂಗ್ ಕರ್ಕೊಂಡು ಮಾಡಿ, ಕೌನ್ಸಿಲಿಂಗ್ ಎಲ್ಲ ಉಚಿತವಾಗಿರುವಂಥದ್ದು. ನಮ್ಮ ಮಕ್ಕಳಿಗೆ ನಾವು 1/2 ಗಂಟೆ ಟೈಮ್ ಅನ್ನು ಉಚಿತವಾಗಿ ಕೊಡ್ತೇವೆ. ಯಾರೇ ಕೂಡ ಇಂಥ ಕಾಲೇಜಿಗೆ ಸೇರಿಸಿ ಅಂತ ಹೇಳಿ ನಾವು ರೆಫರ್ ಮಾಡುವಂಥದ್ದು ಇರ್ಬೋದು, ಅಂತ ಕೆಲಸ ಮಾಡೋದೇ ಇಲ್ಲ. ನಾವು ಹೇಳುವಂಥದ್ದು ಇಂಥ ಕೋರ್ಸ್ ಒಳ್ಳೆಯದು, ಅದನ್ನ ಇಂಥ ಕಾಲೇಜಿಗೆ ಮಾಡಿ, ಅಥವಾ ಅದರಲ್ಲಿ ನಾವೊಂದು ಬ್ರೋಕರಿಂಗ್ ಕೆಲಸಗಳನ್ನು ನಾವು ಮಾಡುವುದಿಲ್ಲ. ನೇರವಾಗಿ ಹೇಳ್ತಾ ಇದ್ದೇವೆ, ನಮ್ಮ ಉದ್ದೇಶ ಇರುವಂತದ್ದು ಗ್ರಾಮೀಣ ಪ್ರದೇಶದಲ್ಲಿ ಸೋಲ್ಬಾರ್ದು ಮಕ್ಕಳು. ಒಳ್ಳೆಯ ಏನ್ ನೀವು ಸೈನ್ಸ್ ತಗೋತೀರಿ ಅಥವಾ ಆರ್ಟ್ಸ್ ತಗೋತೀರಿ, ನೀವು ಏನು PUC ತನಕ ಏನು ಕಷ್ಟಪಟ್ಟು ಓದ್ತೀರಿ, ಅಷ್ಟು ಏನ್ ಕಷ್ಟಪಟ್ಟಿದ್ರೆ ಅದರ 50% ಅನ್ನು ಸರ್ಕಾರಿ ಉದ್ಯೋಗಕ್ಕೋ ಅಥವಾ ಖಾಸಗಿ ಉದ್ಯೋಗಕ್ಕೋ ಕೊಡಿ. ನಿಮ್ಮ ಜೀವನವೇ ಚೆನ್ನಾಗಿರುತ್ತೆ. ಗೆದ್ರು ಸೋತ್ರು ಅದರ ಪ್ರತಿಫಲ, ಅಪೇಕ್ಷೆಗಳು ಎಲ್ಲ ಕೂಡ ಅದನ್ನು ನೀವೇ ಪಡ್ಕೊಳ್ಳುವಂಥದ್ದು, ನಿಮ್ಮ ಪೋಷಕರಿಗೆ ಕೊಡುವಂಥದ್ದು. ಆದ್ರಿಂದ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಮತ್ತು ನಿಮ್ಮ ಗೋಲ್ಡನ್ ಟೈಮ್. ನಾವು ಕೊಡ್ತಿರೋಂಥ ಗೋಲ್ಡನ್ ಅಪರ್ಚುನಿಟಿ. PUC ಅನ್ನುವಂಥದ್ದು ಸೆಕೆಂಡ್ PUC ನಂತರ ನೀವು ಯಾವ ರೂಟಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಇಡೀ ಜೀವನದ ಚಿತ್ರಣ ಅಡಗಿದೆ. ಆದ್ರಿಂದ ದಯವಿಟ್ಟು ಈ ಯೋಜನೆಯನ್ನು ಅರ್ಥ ಮಾಡ್ಕೊಂಡು ಒಂದು ಸರ್ತಿ ಏನಿದೆ ಅಂತ ಬಂದು ಕೇಳಿ, ನಿಮಗೆ ಇಷ್ಟ ಆದರೆ ಖಂಡಿತವಾಗಲೂ ಈ ಒಂದು ಯೋಜನೆಯ ಜೊತೆ ನೀವು ಸೇರ್ಕೊಳ್ಳಿ, ನಿಮ್ಮ ಭವಿಷ್ಯವನ್ನ ಚೆನ್ನಾಗಿ ಕಟ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಅಲ್ಲದೆ ಮತ್ತೆ ಕೆಲವೇ ದಿನದಲ್ಲಿ ಕೆಲವೊಂದಷ್ಟು ಲಕ್ಷಾಂತರ ಮಂದಿದ್ದು ಡಿಗ್ರಿ ಮುಗಿತೇವೆ. ಡಿಗ್ರಿ ಮುಗ್ದಿರತಕ್ಕಂಥ ಮಕ್ಕಳಿಗೆ ಕೂಡ ಹೇಳುವಂತದ್ದು, ನಿಮ್ಮಲ್ಲಿ ಇನ್ನೂ ಕೂಡ ಆಯ್ತು ನಾನು ಮಾಡ್ಲಿಲ್ಲ 3 ವರ್ಷ ಏನು ಮಾಡ್ಲಿಲ್ಲ ಅಂತಿದ್ರು ಕೂಡ, ಇವತ್ತು ಪೋಸ್ಟ್ ಗ್ರಾಜುಯೇಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರುವುದಿಲ್ಲ. ಒಂದು M.Com ಮಾಡಿದಂತ ಹುಡುಗನಿಗೆ ಬ್ಯಾಂಕ್ ಚಲನ್ ಬುಕ್ ಫಿಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಂಥ ವ್ಯವಸ್ಥೆ ಯಾವತ್ತಿದ್ರು ನಿಮಗೆ ಜಾಬ್ ಅನ್ನ ಕೊಡೋದಿಲ್ಲ. ಉದ್ಯೋಗಕ್ಕೆ ಏನ್ ಬೇಕು, ಸರ್ಕಾರಿ ಇರ್ಬೋದು ಖಾಸಗಿ ಇರ್ಬೋದು, ಉದ್ಯೋಗಕ್ಕೆ ಏನ್ ಬೇಕು ಅದನ್ನ ಪ್ರಾಮಾಣಿಕವಾಗಿ ಮಾಡಿ, ಒಳ್ಳೆಯ ಜಾಬ್ ಖಂಡಿತವಾಗೂ ನಿಮ್ಮನ್ನು ಹುಡುಕೊಂಡು ಬರ್ತದೆ. ನೀವು ಬೆಗ್ ಮಾಡೋ ತರ ಇರೋದೇ ಇಲ್ಲ. ಸ್ಕಿಲ್ ಇದ್ರೆ ಖಂಡಿತವಾಗ್ಲೂ ನಿಮಗೆ ಜಾಬ್ ಅವಕಾಶಗಳು ಬರ್ತದೆ. ಅವಕಾಶಗಳನ್ನೆಲ್ಲ ಮುಕ್ತವಾಗಿರಿಸಿಕೊಳ್ಳಿ. ವಿದ್ಯಾಮಾತ ಅಕಾಡೆಮಿಯ ಬಾಗಿಲು ಖಂಡಿತವಾಗಲು ಹಠ ಮಾಡಿ ಪ್ರತಿಭೆ ಇರುವಂತವರಿಗೆ ಮತ್ತು ಹಠ ಮಾಡುವಂತವರಿಗೆ ಖಂಡಿತವಾಗ್ಲೂ ತೆರೆದಿರ್ತದೆ. ನಿಮ್ಮ ರ್ಯಾಂಕು ಮಾರ್ಕ್ಸ್ ಕಮ್ಮಿ ಇದೆ, ನಾನು ಆರ್ಟ್ಸ್ ಮಾಡಿದ್ದು, ಆ ರೀತಿಯಾದಂತ ಕೀಲರ್ ಮೇಲೆ ದಯವಿಟ್ಟು ಇಟ್ಕೋಬೇಡಿ. ಖಂಡಿತವಾಗ್ಲೂ ಬನ್ನಿ, ನಿಮಗೆ ಉಚಿತವಾಗಿ ನಾವು ಮಾರ್ಗದರ್ಶನ ಕೊಡ್ತೇವೆ. ಮಾರ್ಗದರ್ಶನವನ್ನ ಮುಂದಿಟ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಅಷ್ಟೇ ಕೇಳ್ಕೊಳ್ಕೆ ಇರುವಂತದ್ದು ಪೋಷಕರಿಗೆ ಕೂಡ ಮತ್ತು ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು. ಬಹಳಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಮುಖ್ಯವಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಸುಗಮಗೊಳಿಸಬೇಕು, ಅವರ ಒಂದಷ್ಟು ಸಮಯವನ್ನ ಉಳಿಸಿ ಅವರು ಒಂದು ಉದ್ಯೋಗವನ್ನ, ಅದರಲ್ಲೂ ಕೂಡ ಸರ್ಕಾರಿಯಾಗಿರ್ಬೋದು ಒಂದು ಗಟ್ಟಿಯಾದ ಉದ್ಯೋಗವನ್ನ ಪಡೆಯುವಂತ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇನ್ನೊಂದಷ್ಟು ಯಶಸ್ಸು ಕಾಣಲಿ. ಕೀರ್ತಿ ಸರಮಾಲೆಗಳು ವಿದ್ಯಾಮಾತಕ್ಕೆ ಉಳಿದು ಬರಲಿ ಅನ್ನೋದು ನಮ್ಮ ಹಾರೈಕೆ. ಥ್ಯಾಂಕ್ ಯು ಒಂದ್ಸಕ್ಕೆ ಮಾಹಿತಿ ಕೊಟ್ಟದಕ್ಕಾಗಿ. ಇದು ವಿದ್ಯಾಮಾತ ಅಕಾಡೆಮಿಯ ಮೂಲಕ ಆಗ್ತಾ ಇರುವಂತಹ ಮತ್ತೊಂದು ಸಮಾಜಮುಖಿ ಕಾರ್ಯ. ಸೊ ಈಗಾಗಲೇ ಹೇಳಿದ್ದಾರೆ, ಯಾವುದೇ ವಿದ್ಯಾರ್ಥಿ ಇರ್ಬೋದು, ಯಾವುದೇ ಪೋಷಕರು ಇರ್ಬೋದು, ಮುಂದಕ್ಕೆ ಏನು ಮಾಡುವುದು, ಹೇಗೆ ಏನು ಅನ್ನುವಂತಹ ಯಾವುದೇ ಗೊಂದಲಗಳಿದ್ರು ಕೂಡ ಒಮ್ಮೆ ವಿದ್ಯಾಮಾತಕ್ಕೆ ಬನ್ನಿ. ಇಲ್ಲಿ ಇವರ ಜೊತೆಗೆ ಮಾತನಾಡಿ ನಿಮ್ಮ ಎಲ್ಲಾ ಗೊಂದಲಗಳು, ಎಲ್ಲಾ ಸಮಸ್ಯೆಗಳನ್ನ ಇವರು ಪರಿಹಾರ ಮಾಡಿ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂತಹ ಸಂಖ್ಯೆಗೆ ನೀವು ಕರೆ ಮಾಡಬಹುದು, ಮಾರ್ಗದರ್ಶನವನ್ನ ಪಡೆಯಬಹುದು ಅನ್ನುವಂಥದ್ದನ್ನ ಹೇಳ್ತಾ, ವಸಂತ್ ಸಾಮಂತಡ್ಕ ಮತ್ತು ಕಾರ್ತಿಕ್ ಕರ್ಕೇರ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.